ಮರಳ ಸಂತಸದಿಂದ ಹರಿತನ ಬಹುಪರಿಕರ ಕರಣ ಪರಮ ವಿಖ್ಯಾತಿಯನು ಮಹನೀಯ ಧನ್ಯನಾದೆ. ಓಹೋ, ನಿಮ್ಮನ್ನು ನೋಡುವಾಗ ಆಶ್ಚರ್ಯ. ದಿಗ್ವಿಜಯವನ್ನು ಪೂರೈಸಿ ರತ್ನಾವತಿಯ ಪರಿಣಯವನ್ನು ಮಾಡಿಕೊಂಡು ಅವಳಿಂದ ಸತ್ಸಂತಾನವನ್ನು ಪಡೆದು ನೆಮ್ಮದಿಯಿಂದ ರಾಜ್ಯಭಾರ ನಡೆಸುತ್ತಾ ಇದ್ದೆ. ವರ್ತಮಾನ ನಾನು ಕೂಡ ಕೇಳಿದೆ ಅಲ್ವೇ? ಜಾತಿ ಯಾವುದು ಎನ್ನುವುದು ಮುಖ್ಯವಲ್ಲ, ನೀತಿಯೇ ನಿಜವಾದ ಜಾತಿ ಅಂತ ಸಾರಿದವ ನಾನು. ಜಾತಿ ಹೀನರ ಮನೆಯ ಜ್ಯೋತಿತಾ ಹೀನವೇ ಅಲ್ವಲ್ಲ? ಆದ್ದರಿಂದ ಲಕ್ಷ್ಮಿಗಿಲ್ಲದ ಜಾತಿ, ಸರಸ್ವತಿಗಿಲ್ಲದ ಜಾತಿ, ಶಾಸನಕ್ಕಿಲ್ಲದ ಜಾತಿ ಭೂತಳದಲ್ಲಿ ನಮಗ್ಯಾಕೆ ಹೇಳಿ? ಆದ್ದರಿಂದಲೇ ಇದು ನೀತಿ ಪಾಠವಾಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ನಮ್ಮಲ್ಲಿ ಇದ್ದಂತಹ ಸಂಪದವನ್ನು ಬಂದ ವಿಪ್ರ ವರ್ಗಕ್ಕೆ ದಾನವಾಗಿ ಕೊಡ್ತಾ ಇದ್ದೆ. ಎಂತೆಂತ ಪುಣ್ಯಾತ್ಮರಾದ ಬ್ರಾಹ್ಮಣರೆಲ್ಲ ಬಂದರು ಅಲ್ವೇ? ಅಂತಹ ವಿಪ್ರವರೆಣ್ಯರ ಪದ ಮೂಲಕ್ಕೆ ಮಣಿದು ಅವರಿಗೆ ಪದ ಕಾಣಿಕೆಯನ್ನರ್ಪಿಸಿ ಸ್ವಭಾವವೇ ಹೌದು, ಗೊತ್ತಾಗಬಾರದು. ಆತ್ಮಾನಂದ ತುಂದಿಲಾಂತಃಕರಣತೆಯನ್ನು ಹೊಂದಿದ ಕಾಲದಲ್ಲಿ ಸುರೇಶ ವರ್ಚಸ್ಸಿನಿಂದ ಈ ಭೂಸುರೇಶನ ಆಗಮನ ಏನು ಬಂದಿರಿ? ನನ್ನ ಕೈಯಿಂದ ತಮಗಾಗಬೇಕಾದ ಸೇವೆ ಏನು? ಅಪ್ಪಣೆಯಾಗಬೇಕು. ಜಯ ಕೀರ್ತಿ ಕಲಾಮಯ ಭೂತಳದಲ್ಲಿ ಕಾಣೆ ಪುರುಷರ ದಾನಿಯು ಧರ್ಮದಿ ಮಾನವಿಲೋಕದಿ ನೀನು ಎಂದು ತಮದೆ ನಾನಿಂದು ದಿಗ್ವಿಜಯ ಸಾರದಂತ ನೀನು ಇಂದು ಪ್ರಪಂಚದಲ್ಲಿ ಅಜೇಯನಾಗಿ ಅಪ್ರತಿಮನಾಗಿ ಮೆರೆಯುತ್ತಾ ಇದ್ದೀಯಮ್ಮಂತ ವರ್ತಮಾನವನ್ನು ನಾನು ಕೂಡ ಬಲ್ಲೆ ಪುಣ್ಯಾತ್ಮ, ಧನ್ಯನಾದೆ. ಆದರೆ ಇಲ್ಲಿಗೆ ಬರುವುದಕ್ಕಿಂತ ಮೊದಲು ಎಷ್ಟೋ ಮಂದಿ ಬ್ರಾಹ್ಮಣೋತ್ತಮರು ಸಾಲು ಸಾಲಾಗಿ ಗಂಟನ್ನು ಹೊತ್ತುಕೊಂಡು ಹೋಗುವಂತ ದೃಶ್ಯವನ್ನು ಕಂಡೆ. ಎಲ್ಲವನ್ನೂ ಕೂಡ ಗೋದಾನ ಭೂದಾನ ವಸ್ತ್ರ ಯಾವುದು ಕೇಳಿದ್ರು ಇಲ್ಲ ಅಂತ ಹೇಳುವ ಸ್ವಭಾವ ನಿನ್ನ ಅಲ್ಲ ಎಂಬಂತ ಮಾತನ್ನು ಬ್ರಾಹ್ಮಣನ ಮುಖಾಂತರವನ್ನು ನಾನು ತಿಳಿದೆ. ಸರಿ, ಆದ ಕಾರಣ ನನಗೂ ಒಂದು ಆಸೆ ಆಯ್ತು, ನಿನ್ನ ಕೈಯಿಂದ ದಾನವನ್ನು ಪಡೆಯಬೇಕೆಂಬಂತ ಉದ್ದೇಶ ಇಟ್ಟುಕೊಂಡು ಇಲ್ಲಿಯವರೆಗೆ ಬಂದಿದ್ದೇನೆ. ದಾನ ಕೊಡುವೆಯಾ ಹೇಳು? ದಾನ? ಹೌದು ಸ್ವಾಮಿ, ನಮ್ಮಲ್ಲಿ ಇದ್ದದ್ದು ಏನುಂಟು ಅದನ್ನು ಕೊಡುತ್ತೇನೆ ಅಂತ ನಾವು ವಾಗ್ದಾನವಿದ್ದವ. ಬಂದ ವಿಪ್ರ ವರ್ಗಕ್ಕೆ ಬೇಕಾದ ದಾನವನ್ನು ನೀಡುತ್ತಲೇ ಬಂದವ. ಹೌದು, ನನ್ನಲ್ಲಿ ಇದ್ದುದು ಅಲ್ಲ, ಈ ಅಂಗರಾಜ್ಯದ ಭಂಡಾರದಲ್ಲಿ ಇದ್ದುದು ಯಾವುದನ್ನು ನೀವು ಕೇಳಿದರೂ ನನ್ನ ಪ್ರಾಣವನ್ನಾದರೂ ಬ್ರಾಹ್ಮಣರಿಗೆ ಕೊಡುವುದಕ್ಕೆ ಸಿದ್ಧ ಸ್ವಾಮಿ. ಹೌದು ತಾನೆ? ನೀನೇನು ಹೇಳಿದಿ, ಆದ್ರೆ ನನಗೊಂದು ಅನುಮಾನ ಕಾಡುತ್ತಾ ಉಂಟು. ಏನು? ಯಾವುದಾದ್ರೂ ಒಂದು ವಸ್ತು ಕೇಳಿದ ಮೇಲೆ ನೀನು ಹೇಳಲಿಕ್ಕಿಲ್ಲ, ಕೊಡುದಿಲ್ಲ ಅಂತ ಹೇಳಿದೆ ಅಂತ ಆದ್ರೆ ನನ್ನ ಮಾತು ಬಂಜೆ ಆಯ್ತಾ ಇಲ್ವೋ ಹೇಳು? ಅದು ಸತ್ಯ ಅಲ್ವೇ? ಆದ್ರೆ ನಮ್ಮ ನಾಲಗೆಯಿಂದ ಬಂದರದು ಮಾತಲ್ಲ ಸ್ವಾಮಿ, ಅದು ವಾಣಿ. ಅದು ಸತ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಶಿವನ ಜ್ಯೋತಿರ್ಲಿಂಗವಾದರೂ ಹೌದೌದೆನಬೇಕಂತೆ. ಖಂಡಿತವಾಗಿಯೂ ಹೌದು. ಆದ್ದರಿಂದಲೇ ಆಡಿದ್ದು ವಚನೇಕಾ ದರಿದ್ರತಾ. ನೀನು ತಪ್ಪು ತಿಳ್ಕೊಳ್ಳುದಿಲ್ಲ ಅಂತ ಆದ್ರೆ ನಾನು ಕೇಳಿದಂತ ವಸ್ತು ಕೊಡ್ತೀ ಎಂಬ ಹಾಗೆ ಕೈ ತಟ್ಟಿ ನೀವು ಭರವಸೆ ಕೊಟ್ಟದ್ದು ಹೌದು ಅಂತ ಆದ್ರೆ ಧೈರ್ಯದಲ್ಲಿ ಕೇಳ್ತೇನೆ. ಈ ಕೈ ವಿಶ್ವಾಸ ಇಲ್ಲ ಅಂತ ಅಲ್ಲ, ಈ ಕೈ ಲಕ್ಷ್ಮಿ ಸರಸ್ವತಿ ಮಾತ್ರವಲ್ಲ ಗೌರಿಯರ ವಾಸದ ನೆಲೆ. ಅದರ ಆಣೆಯಾಗಿ ಇದೋ ಕೈ ತಟ್ಟಿ ಹೇಳ್ತಾ ಇದ್ದೇನೆ, ನೀವು ಕೇಳಿದ್ದು ನನ್ನಲ್ಲಿ ಉಂಟು ಅಂತಾದ್ರೆ ಕೊಟ್ಟೆ ಕೊಡುತ್ತೇನೆ. ನಿನ್ನಲ್ಲಿ ಇಲ್ಲದಂತ ವಸ್ತು ಯಾವತ್ತೂ ನಾನು ಕೇಳುವುದಿಲ್ಲ. ಹಾಗಾದ್ರೆ ನನಗೆ ಬೇಕಾದದ್ದು ಬೇರೆ ಯಾವುದೂ ಅಲ್ಲ, ನಿನ್ನಲ್ಲಿದ್ದಂತ ಕವಚವನ್ನು ಕೊಡು. ಕೊಡೆಯ ಎಷ್ಟರವರೆಗೆ ಯಾರಿಗೂ ಕಾಣದ್ದು, ಇವರಿಗೆ ಕಂಡಿದೆ ಅಂತಾದ್ರೆ ಇವರೂ ವಿಪ್ರರೇ. ಬ್ರಾಹ್ಮಣ ಅಂದ್ರೆ ಜ್ಯೋತಿ ಅಂತ ಅರ್ಥ, ಸತ್ಯ ಅಂತ ಅರ್ಥ, ಧರ್ಮ ಅಂತ ಅರ್ಥ. ಹಾಗಿದ್ರೆ ಇದು ಮೂರನ್ನು ಉಳಿಸಿಕೊಂಡಂತಹ ಒಬ್ಬ ಸಮರ್ಥನಿಗೆ ಮಾತ್ರ ಇದು ಕಂಡೀತು. ನನ್ನನ್ನು ಆವರಿಸಿದ ಕವಚ ಒಂದು ಸತ್ಯ ಸ್ವರೂಪನಾದ ಧರ್ಮಸ್ವರೂಪನಾದ ಮಾತ್ರವಲ್ಲ ನ್ಯಾಯ ಸ್ವರೂಪರಾದಂತಹ ಜ್ಯೋತಿ ಸ್ವರೂಪರಾದ ಬ್ರಾಹ್ಮಣರಿಗೆ ಬೇಕು ಅಂತಿದ್ರೆ ಇದು ವಿನಿಯೋಗಕ್ಕೆ ಬಂತಲ್ಲ
ಸ್ವಾಮಿ ಕೊಡಯ್ಯ. ತಡ ಮಾಡುವುದಿಲ್ಲ. ಆ. ಇದು ನೀವು ಯಾವ ನನ್ನ ಕವಚವನ್ನು ಕಂಡಿರೋ, ಯಾವ ನನ್ನ ಕವಚವನ್ನು ಕೇಳಿದಿರೋ, ಆ ಕವಚ ಬ್ರಾಹ್ಮಣರಿಗೆ ಉಪಯೋಗಕ್ಕೆ ಬರುತ್ತದೆ ಅಂತಾದ್ರೆ ಇದನ್ನು ಇದೋ ಹೇಳಿಕೊಟ್ಟಿದ್ದೆ. ಅಯ್ಯ, ಕೇಳಿದಂತ ಕವಚವನ್ನು ಹಿಂದೆ ಮುಂದೆ ಆಲೋಚನೆ ಮಾಡದೆ ನನಗೆ ದಾನವನ್ನು ಕೊಟ್ಟಂತ ಪುಣ್ಯಾತ್ಮ ನೀನು ಮೊದಲೇ ಚಿನ್ನದ ಹೂ, ಆದ್ರೆ ಈಗ ಅದಕ್ಕೆ ಒಂದು ಪರಿಮಳ ಮೂಡಿದ ಹಾಗಾಯ್ತು. ಒಂದು ಮಾತು ಕೇಳಲೆ, ನಾನು ಬ್ರಾಹ್ಮಣನಾದಂತ ನನಗೆ ನಿನ್ನ ಕವಚದ ಅಗತ್ಯ ಇದೆ ಹೇಳು. ಇಲ್ಲವೇ? ನನಗೆ ಅಗತ್ಯವೇ ಇಲ್ಲ. ನಾ ಅದನ್ನು ಯೋಚನೆಯೇ ಮಾಡಲಿಲ್ಲ. ಅದೇ ನೀನು ಸರಿಯಾಗಿ ನನ್ನನ್ನು ನೋಡಲಿಲ್ಲ ಎಂಬುದು ಈಗ ಸ್ಪಷ್ಟವಾಗುತ್ತಾ ಉಂಟು. ನೋಡಂತೆ ನಾನು ಭೂಮಿಯಲ್ಲಿ ನಿಂತಿದ್ದೇನೆಯೇ? ಪಾದಸ್ಪರ್ಶ ಭೂಮಿಗಾಗುತ್ತಾ ಇಲ್ಲ. ನಾನು ಕಣ್ಣು ಮುಚ್ಚುತ್ತಾ ಇದ್ದೇನೆಯೇ? ಬಿಡುಗಣ್ಣರಾಗಿದ್ದೀರಿ. ನನ್ನ ಮೈ ಬೆವರಿದೆಯೇ? ಇಲ್ಲವಲ್ಲ. ಹಾಗಾದ್ರೆ ನಾನು ಯಾರು? ಸಾಮಾನ್ಯನಲ್ಲ. ನಾಕೇಶನಾದಂತ ದೇವೇಂದ್ರನೇ ವಿಪ್ರ ರೂಪದಲ್ಲಿ ನಿನ್ನ ಬಳಿಗೆ ಬರಬೇಕಾಯಿತು. ಸುರೇಶ, ನಾನೇ ದೇವೇಶ, ನಿಜ. ಇಲ್ಲಿಗೆ ಬಂದಿರಿ. ಧನ್ಯನಾದೆ ಪ್ರಭು. ಆಗಲಿ. ದೇವೇಂದ್ರನಿಗೆ ಕರ್ಣನಲ್ಲಿ ಕೇಳುವ ಸ್ಥಿತಿ, ಕರ್ಣನಿಗೆ ದೇವೇಂದ್ರನಿಗೆ ಕೊಡುವ ಸ್ಥಿತಿ. ನಾವೆಲ್ಲ ಕೆಳಗಿರುವವರು ಹಾಗೆ ಯೋಚಿಸುವುದು ಸ್ವಾಮಿ. ಮೇಲಿದ್ದವರು ಕೊಡಬೇಕು ಅಂತ ಯಾಚಿಸುವುದಿಲ್ಲ. ಕೆಳಗಿದ್ದ ನಾವು ಮೇಲಿನವರಿಗೆ ಕೊಡಬೇಕು. ಆ ಮಟ್ಟಕ್ಕೆ ಮುಟ್ಟಿದ್ರೆ ಮಾತ್ರ ನಾವು ಸಮರ್ಥರು ಅಂತ ಕಾಣಿಸುವುದಕ್ಕೆ ಸಾಧ್ಯ. ನೀವು ಪಡೆದಿರಿ, ನಾ ಕೊಟ್ಟೆ, ಧನ್ಯನಾದೆ. ಇನ್ನು ಮುಂದೆ ಪ್ರಪಂಚದಲ್ಲಿ ದಾನಶೂರ ಕರ್ಣ ಎಂಬಾಗ ಪ್ರಖ್ಯಾತನಾಗುತ್ತೀಯ ನೀನು. ಧನ್ಯನಾದೆ. ಆದರೆ ಒಂದಯ್ಯ, ನಿನ್ನಿಂದ ನಾನು ಕವಚವನ್ನು ಪಡೆದು ನಿನ್ನನ್ನು ಹಾಗೆ ಬಿಟ್ಟು ಹೋಗುತ್ತೇನೆಂಬಾಗೆ ನೀನು ಭಾವಿಸಬೇಡ. ಪ್ರತಿಯಾಗಿ ನಿನಗೂ ಕೊಡುವುದಕ್ಕೆ ಬೇಕಾಗಿ ನಾನು ಸಿದ್ಧನಾಗಿಯೇ ಬಂದಿದ್ದೇನೆ. ಏನದು? ಬೇರೆ ಏನೂ ಅಲ್ಲ. ಇದು ವೈಜಯಂತಿ ಅಸ್ತ್ರ, ವೈಜಯಂತ ಶರ. ಇದನ್ನು ನಿನಗೆ ದಯಪಾಲಿಸ್ತಾ ಇದ್ದೇನೆ. ಒಂದು ಕಾಲದಲ್ಲಿ, ನಿನ್ನ ಕಷ್ಟ ಕಾಲದಲ್ಲಿ ನಿನ್ನ ಪಾಲಿಗೆ ಇದು ನೆರವಾಗುತ್ತದೆ. ಏಕಘಾತಿನಿ ಶರ, ಇದು ನನ್ನ ಬದುಕಿಗೆ ವರ. ಭದ್ರ. ಧನ್ಯೋಸ್. ಆಗಲಯ್ಯ. ಕೀರ್ತಿವಂತನಾಗು, ಜಯಶೀಲನಾಗು. ನನ್ನ ದಾನಕ್ಕೆ ಸಿಕ್ಕ ಫಲ ಇದು. ನನಗೆ ಫಲ ಗೊತ್ತೀತೆ. ನೋಡೋಣ ದೈವೇಚ್ಛೆ. ಆಕರ್ಷಣೀಯವಾದಂತಹ ಗುಣವುಳ್ಳವ ನೀನು. ನಿನ್ನ ಮುಖದರ್ಶನದಿಂದಲಾಗಿ ಸಂತೋಷ ಭರಿತನಾದವ. ಸೂರ್ಯನಂತಹ ತೇಜಸ್ಸು, ಕಂದರ್ಪನ ರೂಪ, ಅರ್ಥವತ್ತಾದಂತಹ ಮಾತುಗಾರಿಕೆ ಎಲ್ಲವನ್ನು ಗಮನಿಸಿದ ಬಳಿಕ ನಿನಗೊಂದು ಸುಯೋಗವನ್ನು ಸಂಪ್ರಾಪ್ತಿಸಿಕೊಡೋಣ ಎನ್ನುವ ಹಾಗೆ ತೀರ್ಮಾನಿಸಿದಂತಹ ನಾನು ಉಳಿದವರೆಲ್ಲರನ್ನು ಹಿಂದೆ ಕಳುಹಿಕೊಟ್ಟಾಯಿತು. ನಿನ್ನನ್ನು ಕಣ್ಸನ್ನಿಂದಲೇ ಬರಮಾಡಿಕೊಂಡಾಗ ಹೆದರುತ್ತಾ ಕೈ ಮುಗಿಯುತ್ತಾ ಬಂದವನೇ ನೀನು.
ಅಯ್ಯ ಸ್ವಾಮಿ, ಜಗದ ಸಾರಥಿ ನಾನು. ನಾ ಏರಿ ಬಂದಿರುವಂತಹ ರಥವನ್ನೇರುವಂತಹ ಸದಾವಕಾಶ, ಮಹದವಕಾಶ ನಿನಗುಂಟು. ಆ ರಥದಲ್ಲಿ ನನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರು. ಕೇವಲ ಕುಳಿತುಕೊಳ್ಳುವುದಲ್ಲ, ಮತ್ತೆ ಹೃದಯ ಸಂವಾದ ನಾವು ನಡೆಸಬೇಕು. ನನ್ನ ಹೃದಯದ ಮಾತುಗಳು ನಿನಗೆ ಅರ್ಥ ಆಗಬೇಕು, ನಿನ್ನ ಅಂತರಂಗದ ಬಡಿತ ನನಗೆ ತಿಳಿಯಬೇಕು. ಹಾಗಾಗಿ ನಿನ್ನಲ್ಲಿ ಬಹಳಷ್ಟು ಮಾತುಗಳುಂಟು. ಹೀಗೆ ಬರಯ್ಯ. ಓ ಶ್ರೀನಾಥ ಶ್ರೀನಾಥ ನುಡಿಗೆ ನಿನ್ನ ನುಡಿಗೆ ಶ್ರೀಕೃಷ್ಣ ಪರಮಾತ್ಮ, ಏನಪ್ಪ ನಿನ್ನ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ ಪ್ರಭು. ನೀನು ಕೌರವನ ಆಸ್ಥಾನಕ್ಕೆ ಬಂದೆ, ಹಸ್ತಿನಾಪುರದಲ್ಲಿ ನಿನ್ನ ಪವಾಡವನ್ನು ಕಾಣಿಸಿದೆ. ಒಂದು ರೀತಿಯಿಂದ ನಮ್ಮ ಪುರದಲ್ಲಿ ಇದ್ದವರೆಲ್ಲ ಗಟ್ಟಿ ಮನಸ್ಸಿನವರೇ ಹೆಚ್ಚು ಸ್ವಾಮಿ. ಆದರೆ ಯಾವಾಗ ಕೃಷ್ಣ ತನ್ನ ಪಾರಮ್ಯವನ್ನು ತೋರಿಸಿದನೋ ಹಸ್ತಿನಾಪುರ ಹೋಯಿತು, ನಿಜವಾದ ಕೃಷ್ಣಾಪುರವೇ ಆಯಿತು ಪ್ರಭು. ಇಲ್ಲದೆ ಹೋದರೆ ತುಂಬಿತಾಪುರ ಸತ್ಯ. ಅಂದ್ರೆ ಕ್ಷೀರವಾರಿಧಿಶೇನನಾದಂತಹ ನಾನೇ ಅಲ್ಲಿ ವಾಹಿನಿಯಾಗಿ ಹರಿದೆ ಎನ್ನುವಂತಹ ನೆಲೆಯಲ್ಲಿ ತುಂಬಿತಾಪುರ ಒಂದೆಡೆಯಲ್ಲಾದರೆ ಕೊಡ ಕೊಡ ತುಂಬಿ ತನ್ನಿ ಹಾಲನ್ನು ಹೇಳಿದವರು ಹೆಚ್ಚು ಅಲ್ವೇ. ವಿದುರನ ಮನೆಯಲ್ಲಿ ಕುಡಿದೆ, ಹಸ್ತಿನಾವತಿಯಲ್ಲಿ ತುಂಬಿಸಿದೆ. ನೀನು ಎಲ್ಲಿ ಕುಡಿಯುತ್ತಿ, ಎಲ್ಲಿ ತುಂಬಿಸ್ತಿ ಅಂತ ಹೇಳಲಿಕ್ಕಾಗುವುದಿಲ್ಲ ಸ್ವಾಮಿ. ಆದರೆ ಇವತ್ತು ನನ್ನ ಹೃದಯವನ್ನು ಬರಿದಾಗಿಸುವುದಕ್ಕೋ ತುಂಬಿಸುವುದಕ್ಕೋ ಮಾತಾಡುತ್ತಾ ಇದ್ದಿ ಕೃಷ್ಣ. ನಿನ್ನಲ್ಲಿ ಬರಿದಾಗುವಂಥದ್ದು ಇಲ್ಲ ಸ್ವಾಮಿ. ಯಾಕಂದ್ರೆ ನೀನು ಶ್ರೀನಾಥ. ಶ್ರೀ ಅಂದ್ರೆ ಲಕ್ಷ್ಮಿ ಅಂತ ಅರ್ಥ. ಲಕ್ಷ್ಮಿಗೆ ನೀನು ನಾಥನಿದ್ದಿ, ಗಂಡನಿದ್ದಿ. ಅಂತಹ ನೀನಿಂದು ನನ್ನನ್ನು ಕರೆದು ರಥವೇರು ಅಂತ ಹೇಳ್ತಾ ಇದ್ದಿ ಪ್ರಭೋ. ನಿನ್ನ ರಥ ಸಾಮಾನ್ಯ ರಥವೇ, ಅದು ಬ್ರಹ್ಮರಥ ಸ್ವಾಮಿ. ಬ್ರಹ್ಮರಥವನ್ನು ಏರಬೇಕಿದ್ರೆ ವಿದುರನಂತಹ ಭಕ್ತನಾಗಬೇಕು, ಭೀಷ್ಮರಂತಹ ಭಾಗವತೋತ್ತಮರಾಗಬೇಕು. ನಾವೆಲ್ಲ ರಥ ಏರುವ ಅರ್ಹತೆ ಇದ್ದವರಲ್ಲ ಸ್ವಾಮಿ. ಬ್ರಹ್ಮ ರಥದಲ್ಲಿ ಇದ್ದ ಉತ್ಸವ ಮೂರ್ತಿಗೆ ಆರತಿ ಎತ್ತಿ ಕೊನೆ ಇದ್ದ ಬಾಳೆಹಣ್ಣು ಬಿಸಾಡುವಾಗ ಕೈ ಚಾಚುವ ಯೋಗ್ಯತೆಗೂ ಸಲ್ಲದವರು ಕೃಷ್ಣ. ಅಂತಹ ನನ್ನನ್ನು ನೀನು ರಥವೇರು, ತೊಡೆ ಸೋಂಕಿನಲ್ಲಿ ಕುಳಿತುಕೋ ಅಂತ ಹೇಳ್ತಾ ಇದ್ದಿ. 5 ವರ್ಷದ ಮಗು ಧ್ರುವ ತೊಡೆ ಏರಿಸಿದೆ ಸ್ವಾಮಿ.
ಪ್ರಹ್ಲಾದ ವಿಭೀಷಣ ಮುಖ್ಯರನ್ನು ಎದೆಗಾಣಿಸಿಕೊಂಡೆ ಸ್ವಾಮಿ. ನಿನ್ನ ಎದೆಯ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಾರದ ನತದೃಷ್ಟನಿಗೆ ಕರ್ಣ ಅಂತ ಹೆಸರು ಕೃಷ್ಣ. ಅಂತಹ ನಾನಿಂದು ನಿನ್ನ ರಥವೇರುವುದಕ್ಕೋ ನಿನ್ನ ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳುವುದಕ್ಕೂ ಅರ್ಹತೆ ಇದ್ದವನೇ, ಯೋಗ್ಯತೆ ಇದ್ದವನೇ? ನೀನು ಯಾರು? ನೀನು ಸಿಂಧು. ನಾ ಅದರಿಂದ ಸಿಡಿದು ದೂರ ಬಿದ್ದ ಒಂದು ಬಿಂದು. ನೀನು ನಾನು ಇಂದು ಒಂದು ಆಗುವುದು ಎಂದು ಸ್ವಾಮಿ? ಖಂಡಿತ ಇಲ್ಲ. ನಾ ಹಿಂದೂ, ನೀ ಮುಂದು. ಆದ್ದರಿಂದ ಹಿಂದೆ ನಿಲ್ಲಬಲ್ಲೆವು, ಬಿಟ್ರೆ ಮುಂದೆ ನಿಲ್ಲುವ ಅರ್ಹತೆ ನಮಗಿಲ್ಲ ಕೃಷ್ಣ. ನೀನು ಪರ್ವತವಾದರೆ ನಾ ಪ್ರಪಾತ. ನೀನು ನನ್ನ ಮುಂದೆ ಬಂದು ಶ್ರೀನಾಥ ಅಂತ ನಾ ಕೊಂಡಾಡುವ ಕಾಲದಲ್ಲಿ ನಗುತ್ತಿರುವೆ. ನಿನ್ನನ್ನು ಕೊಂಡಾಡಿದವ ಒಬ್ಬ ಅನಾಥ ಪ್ರಭು. ಜಾತಿ ಯಾವುದು ಅಂತ ಕೇಳಿದರೆ ಉತ್ತರಿಸುವುದಕ್ಕೆ ಸಾಧ್ಯ ಇಲ್ಲ ಕೃಷ್ಣ. ಅಪ್ಪಮ್ಮ ಯಾರು ಅಂತ ಕೇಳಿದರೆ ತೋರಿಸುವುದಕ್ಕೆ ಅಸ್ತಿತ್ವ ಇಲ್ಲ ಕೃಷ್ಣ. ಅಂತಹ ಒಬ್ಬ ಕರ್ಣನನ್ನು ಸರಿ ಸಮಾನ ಅಂತ ಹೇಳಿದ್ರೆ ಎಂತೂ ಒಪ್ಪಲಿ ಪ್ರಭೋ, ಎಂತೂ ಒಪ್ಪಲಿ. ಅಂಜಿಕೆಯಾಗುತ್ತದೆ ಕೃಷ್ಣ, ಅಂಜಿಕೆಯಾಗುತ್ತದೆ. ಅಂಜಿಕೆಯೇ ನಿನಗೆ? ಪಂಜನನ ದಿವ್ಯ ಪದಕಂ ಜದರನು ನಿರಂಜನನು ಗುಣದಿ ಭಾರೆಯ ಭಾನು ಸುಕುಮಾರ ಅಂಜದಿರೋ ಸತ್ಯ ಕೃಷ್ಣ. ಮಾರ್ಮಿಕನಾಗಿ ನುಡಿಯಲು ಯತ್ನಿಸಿದೆಯಾ ನೀನು? ನೀನೆಲ್ಲಿ, ನಾ ಎಲ್ಲಿ ಕೃಷ್ಣ? ನಿನ್ನಲ್ಲಿ ಮಾತನ್ನು ತುಂಬುವವ ನಾನು, ನಿನ್ನಲ್ಲಿ ಮಾತನ್ನು ಬೆಳೆಸುವವ ನಾನು. ಗಜೇಂದ್ರ ವರದನಾದವ, ಪ್ರಹ್ಲಾದ ವರದನಾದವ, ಅಕ್ರೂರನಿಗೆ ಅನುಗ್ರಹವನ್ನು ಮಾಡಿದವ, ಆಚಾರ್ಯ ಭೀಷ್ಮರಂಥವರು ನೆಚ್ಚಿ ನಂಬಿ ನನ್ನನ್ನು ಭಜಿಸುತ್ತಾ ಇರುವವರು. ಯಾವತ್ತು ನಿನ್ನಂಥವನಲ್ಲಿ ಒಬ್ಬ ಸಾಮಾನ್ಯನ ಹಾಗೆ ನಾ ನುಡಿಯುವವನೇ ನೀ ಯೋಚಿಸಬೇಕು ಬೇಡು. ಒಮ್ಮೊಮ್ಮೆ ನಮ್ಮಲ್ಲಿರುವಂತಹ ಅರ್ಹತೆ ಯೋಗ್ಯತೆಗಳು ನಮಗೆ ಅರಿವಿಗೆ ಬರುವುದೇ ಇಲ್ಲ. ನಮ್ಮೊಳಗಿರುವಂತಹ ಸಂಕುಚಿತ ಮನೋಭಾವವೇ ನಮ್ಮನ್ನು ಜಗತ್ತಿನಲ್ಲಿ ಕುಗ್ಗಿಸ್ತದೆ. ಆ ಮನೋಭಾವವನ್ನು ಬೆಳೆಸಿಕೊಂಡಂತಹ ನಿನಗೆ ನಿಜವಾದ ಅಮೃತೋಪಮವಾದಂತಹ ವಚನವಾಗಿ ನಿನ್ನನ್ನು ಪ್ರಫುಲ್ಲ ಮಾನಸನಾಗುವುದಕ್ಕೆ ಬೇಕಾಗಿ ರಥ ಏರು ಎನ್ನುವ ಹಾಗೆ ಆಹ್ವಾನವನ್ನು ನಾ ಕೊಟ್ಟವ. ನಲಿದು ಬಂದು ರಥ ಏರುವುದು ಬಿಟ್ಟು ನಿನಗೂ ನನಗೂ ಸಮಾನವೇ ಉಂಟೆ? ಯೋಚಿಸುವುದು ಬೇಡವೇ? ನಾ ಯೋಚಿಸ್ತಾ ಇದ್ದೇನೆ. ನೀನು ಭಾವಿಸುತ್ತಾ ಮಾತನಾಡುತ್ತಾ ಇರುವಂತಹ ವಚನಗಳನ್ನು ಚೆನ್ನಾಗಿ ಆಲೋಚಿಸ್ತಾ ಇದ್ದೇನೆ. ಸೂತಕುಲಜನಾಗಿರುವಂತಹ ನಾನು ನಿನ್ನೊಂದಿಗೆ ನಿನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರುವುದಕ್ಕೆ ಸಮಾನನೇ ಅಲ್ಲವೇ? ನನಗೆ ಅದೆಲ್ಲ ಗೋಚರಿಸುತ್ತಾ ಇಲ್ಲವಲ್ಲ? ಒಬ್ಬ ಸೂತನಲ್ಲಿರುವಂತಹ ಯಾವ ಲಕ್ಷಣಗಳು ನಿನ್ನಲ್ಲಿಲ್ಲ.
ಒಬ್ಬ ಕ್ಷತ್ರಿಯೋತ್ತಮನಾದವ ವಿಪ್ರೋತ್ತಮರಿಂದ ವೇದ ಪಠಣವನ್ನು ಆಲಿಸುತ್ತಾ ಅದೆಷ್ಟೋ ಬ್ರಾಹ್ಮಣರನ್ನು ಸ್ವರ್ಣದಾನಾದಿಗಳಿಂದ ನಿತ್ಯವೂ ತೃಪ್ತಿಪಡಿಸುವಂತಹ ನಿನ್ನಲ್ಲಿ ಸೂತತ್ವ ಗೋಚರಿಸುತ್ತಾ ಇಲ್ವಲ್ಲ. ಭಾರ್ಗವರಂಥವರಿಗೆ ಶಿಷ್ಯರಾಗಿ ಅವರ ಕರಕಮಲ ಸಂಜಾತನಾಗಿ ಜಗತ್ತಿನಲ್ಲಿ ಏಳ್ಗೆಯನ್ನು ಹೊಂದುವಂತಹ ಸಕಲ ಯೋಗ್ಯತೆಯನ್ನು ಹೊಂದಿರುವವ ನೀನು. ಶ್ರೀರಾಮನಂಥವನು ತ್ಯಾಗ ಮಾಡುತ್ತಾ ತ್ಯಾಗಕ್ಕೆ ಮತ್ತೊಂದು ಅರ್ಥವನ್ನು ಒದಗಿಸಿದವ. ನೀನು ತ್ಯಾಗಮಯಿಯಾಗಿದ್ದೀಯ. ಇದು ನನ್ನದ್ದಲ್ಲ, ಎಲ್ಲವೂ ಪ್ರಪಂಚಕ್ಕೆ ಅರ್ಪಣೆಯಾಗಬೇಕಾದದ್ದೆನ್ನುವ ಹಾಗೆ ಭಾವಿಸಿ ನಡೆದಂತಹ ರಾಮನ ಆದರ್ಶ, ಅವನಲ್ಲಿರುವಂತಹ ಗುಣ ನಿನ್ನಲ್ಲಿ ಕಾಣುತ್ತಾ ಇರುವ ಕಾರಣವೇ ಗುಣದಿ ಶುದ್ಧ ಪುತ್ಥಳಿ ನಿರಂಜನನು ನೀನಿದ್ದೀಯ. ಹಾಗಾಗಿ ಆ ಎಲ್ಲವನ್ನು ಅರಿತು ನಿನ್ನನ್ನು ಹತ್ತಿರ ಕರೆಯುತ್ತಾ ಇರುವುದು. ಗುಣದಿ ನಿರಂಜನನು ಬಾರಪ್ಪ ಯದುಕುಲವರ ಮುರಮಧನ ಯದುವಂಶವರನೇನು ಗುರುಶಾಪಧರನು ಸೂತಜನನು ಹರಿಯೇ ಮುರಮಧನ ಯದುವಂಶವರನೇನು ಗುರುಶಾಪಧರನು ಸೂತಜನನು ಬರಗಾತು ಹರಿಯೇ ನಾ ಬರಗಾತು ಹರಿಯೇ ಶ್ರೀನಾಥ ಎಂತಹ ನುಡಿಗಳನ್ನಾಡಿದೆ ಪ್ರಭು. ಸಂದೀಪರ ಶಿಷ್ಯನಲ್ಲ ನೀನು? ಜಗದ್ಗುರುವಿನ ವಚನವನ್ನೇ ನನ್ನ ಸಮ್ಮುಖದಲ್ಲಿ ಅನಾವರಣಗೊಳಿಸಿದೆಯಾ ಪ್ರಭು? ಮುರಮಥನ ಸಕಲರ ಪಾಪವನ್ನು ಮತಿಸುವ ಕಾರಣ ನೀ ಮುರಮಥನ. ಮುರಾಸುರನನ್ನು ಕೊಂದ ಮಾತ್ರಕ್ಕೆ ಮುರಮಥನನಲ್ಲ ಪ್ರಭು. ಅಂತಹ ಪಾಪವನ್ನು ಕಳೆದೊಗೆಯಬಲ್ಲ ಪಾಪನಾಶಕನಾದ ಶ್ರೀಹರಿ ಯದುವಂಶವರ ನೀನು. ಶಾಪಗ್ರಸ್ತವಾದ ಯಾದವ ವಂಶದಲ್ಲಿ ಹುಟ್ಟಿದೆ, ಶಾಪದಿಂದ ಕಳೆದೊಗೆದೆ, ಯದುಗಳಿಗೆ ಶಾಪವಿಲ್ಲ ಅಂತ ಮಾಡಿದೆ. ಅಸ್ಥಿರವಾಗಿದ್ದ ಯಾದವ ಸಂಕುಲಕ್ಕೆ ಸ್ವಸ್ಥಿರವಾದ ಅಮೃತತ್ವದ ಹೊಲಪನ್ನು ಕರುಣಿಸಿದ ಕರುಣಾಮೂರ್ತಿಯಾದೆ. ಯದುವಂಶವರ ಅಂತ ಕರೆಸಿಕೊಂಡೆ ಕೃಷ್ಣ. ನಾನು ನೀ ಗುರುವಿನ ಅನುಗ್ರಹಕ್ಕೆ ಪಾತ್ರನಾದವ ಸಂದೀಪ ಪುತ್ರರನ್ನು ತೋರಿಸಿ, ನಾನು ಗುರುವಿನ ಶಾಪಕ್ಕೆ ತುತ್ತಾದವ. ಗುರು ಭಾರ್ಗವರಾಮರಿಂದ ವಿದ್ಯೆ ಕಲಿಯುಗಕ್ಕೆ ಹೋಗುವಾಗ ಜಾತಿ ತಡೆಯಾಯಿತು ಕೃಷ್ಣ. ಕುಲ ಯಾವುದು ಅಂತ ಗೊತ್ತಿರಲಿಲ್ಲ. ದಿವ್ಯಜ್ಞಾನಿಗಳಾದವರು ಅರ್ಥ ಮಾಡಿಕೊಳ್ಳದೆ ಇದ್ದಾರೆ ನಗೆ ಶಾಪ. ಆರ್ಜಿಸಿದ ವಿದ್ಯೆಯದು ಅಂತ್ಯಕಾಲದಲ್ಲಿ ಫಲಿಸದೇ ಹೋಗಲಿ. ನಾವು ಕಲಿತದ್ದು ಕೊನೆಗೆ ನಮಗೆ ಫಲಿಸದೇ ಹೋಗುವ ಶಾಪ. ಆದ್ದರಿಂದ ಗುರುಶಾಪಧರ ನಾನು. ಈ ಕಾಲಕ್ಕಾಗುವಾಗ ನಿನ್ನ ಜೊತೆ ಸೇರಬೇಕು ಅಂತ ನೀ ಹೇಳ್ತಾ ಇರುವೆ, ನಾನಿನ್ನ ಬಂಧು ಅಂತ ಹೇಳ್ತಾ ಇರುವೆ. ಎಲ್ಲಿಯ ರಾಮ, ಎಲ್ಲಿಯ ವಸುಶೇಣ? ಅಖಂಡವಾದ ಭರತ ಖಂಡವನ್ನು ರಾಮರಾಜ್ಯವಾಗಿ ಅನಾವರಣಗೊಳಿಸಿದ ಶ್ರೀರಾಮನ ಆದರ್ಶವೆಲ್ಲಿ ಕೃಷ್ಣ? ಸಾಮಾನ್ಯನಾಗಿ ಕೌರವನ ಪಡಿನೆಲರಲ್ಲಿ ಬದುಕು ಕಟ್ಟಿಕೊಂಡು ಅಂಗರಾಜ್ಯಕ್ಕೆ ಅಂಗವಾಗಿರುವಂತ ಆ ಕೌರವರ ಅಂಗವಾದ ನಾನೆಲ್ಲಿ? ಅನಂಗರಂಗನೇ, ಈ ಕಾಲಕ್ಕಾಗುವಾಗ ನಿನ್ನ ಮುಂದೆ ನನ್ನದ್ದೇನು ಇಲ್ಲ ಕೃಷ್ಣ, ನೀ ದೊಡ್ಡವ. ಆದ್ದರಿಂದ ಹೇಳ್ತಾ ಇದ್ದೇನೆ, ನೀ ಜಗದ ಬಂಧು, ನಿನಗೆಂತು ಬಂಧು. ಇಂದು ಯಾವ ಕಾರಣಕ್ಕೂ ಒಂದಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದ ಕಾರಣ ಹೇಳ್ತಾ ಇದ್ದೇನೆ, ನಿನ್ನ ಬಳಿಗೆ ನಾ ಬರುವುದಿಲ್ಲ ಕೃಷ್ಣ, ಬರುವುದಿಲ್ಲ.
ಮಂತ್ರಗಳೈದರೊಳಗದ ವಂದನವನು ಜನಜನಿತವಾಗಿದ್ದು ಸತ್ಯವೊಂದು ಬೂದಿ ಮುಚ್ಚಿದ ಕೆಂಡದಂತಿರುವಾಗ ಹೇಗಪ್ಪ ಅರಿವಿಗೆ ಬರುವುದಕ್ಕೆ ಸಾಧ್ಯ? ಅಂದರೆ ನಿನ್ನ ಅಳಲನ್ನು ನೀ ತೋಡಿಕೊಂಡಂತಹ ಕಾಲದಲ್ಲಿ ನಿನಗಾಗಿ ನನ್ನ ಮನಸ್ಸು ಮರಗುತ್ತಾ ಉಂಟು. ಹೀಗಾಯ್ತಲ್ಲ ಎನ್ನುವ ಹಾಗೆ. ಸೂತ ಜನೆ ನಿಜ, ನೀ ಸೂತ ಜನೆ. ನಾ ಸೂತ ಜನೆ ಇಲ್ವಪ್ಪ. ನಿನಗೆ ಕರೀಲಿಕ್ಕೆ ಎರಡೆರಡು ಅಮ್ಮ ಎರಡೆರಡು ಅಪ್ಪ ಇದ್ದಾರೆ. ನನಗೆ ಸಲಹಿದವರನ್ನು ಅಪ್ಪ ಅಮ್ಮ ಅಂತ ಹೇಳುವುದು ಬಿಟ್ರೆ ಬೇರೆ ಯಾರಿದ್ದಾರೆ ಕೃಷ್ಣ? ಒಂದು ವಿಷಯವನ್ನು ನಿನ್ನ ಅವಗಾಹನೆಗೆ ತರ್ತೇನೆ. ಹೆಣ್ಣೊಬ್ಬಳು ಕನ್ಯಾವಸ್ಥೆಯಲ್ಲಿರುವಾಗ ಮಗುವೊಂದನ್ನು ಪಡೆದರೆ ಆ ಮಗುವಿಗೆ ಕಾನೀನ ಅಂತ ಕರೀತಾರೆ. ಸತ್ಯ. ಹೆಣ್ಣೊಬ್ಬಳು ಮದುವೆಯಾಗುವುದರ ಪೂರ್ವದಲ್ಲಿ ಗರ್ಭವತಿಯಾಗಿ ಮದುವೆಯಾದ ಬಳಿಕ ಮಗುವನ್ನು ಹೊಂದಿದರೆ ಆ ಮಗುವಿಗೆ ಸಹೋಢ ಅಂತ ಹೆಸರು. ಸರಿ. ಆದರೆ ಆ ಮಕ್ಕಳಿಗೆ ಯಾರು ತಂದೆ ತಾಯಿಗಳು ಅನ್ನುವುದು ಪ್ರಶ್ನೆ ಅಲ್ಲ. ಶಾಸ್ತ್ರ ವಿಧಿಪೂರ್ವಕವಾಗಿ ಯಾವ ಆತನು ಆ ಹೆಣ್ಣನ್ನು ಮದುವೆಯಾಗುತ್ತಾನೋ ಅವನೇ ಅಪ್ಪನ ಸ್ಥಾನದಲ್ಲಿ ನಿಲ್ಲುತ್ತಾನೆ. ಈ ವಿಚಾರ ನಿನಗೆ ಅರಿವಿಗೆ ಇರಲಿ ಎನ್ನುವಂತಹ ವಿಷಯಕವಾಗಿ ನಾ ಮೊದಲಾದ ನಿನಗೆ ಸ್ಪಷ್ಟಪಡಿಸುತ್ತಾ ಇದ್ದೇನೆ. ಸರಿ. ಕುಂತಿ ಭೋಜನ ಅರಮನೆಯಲ್ಲೇ ಆದಂತಹ ವಿಷಯವನ್ನು ಈಗ ಸ್ಪಷ್ಟಪಡಿಸ್ತೇನೆ. ಏನದು? ಒಂದೊಮ್ಮೆ ದುರ್ವಾಸ ಮಹರ್ಷಿಗಳು ಆ ಅರಮನೆಗೆ ಬಂದಂತಹ ಕಾಲದಲ್ಲಿ ರಾಜಕಾರ್ಯದ ನಿಮಿತ್ತ ಅವರನ್ನು ಗೌರವಿಸುವುದಕ್ಕೆ ಸತ್ಕರಿಸುವುದಕ್ಕೆ ಕುಂತಿ ಭೋಜ ಹಿಂದುಳಿದ. ಆದರೆ ಕುಂತಿ ಭೋಜನ ಸಾಕುಮಗಳಾಗಿರುವಂತಹ ಕುಂತಿ ಆದರ ಆತಿಥ್ಯದಿಂದ ಬರಮಾಡಿ ಬೇಕು ಬೇಕಾದ ಹಾಗೆ ಸತ್ಕರಿಸಿ ಶಾಪವಾಕ್ಯಕ್ಕೆ ಒಳಗಾಗಬೇಕಾಗಿದ್ದಂತಹ ಕುಂತಿ ಭೋಜನಿಗೆ ಒದಗಬಹುದಾದ ಶಾಪಕ್ಕೆ ತಡೆಯಾಗಿ ನಿಂತಳು. ಪರಿಣಾಮ ದುರ್ವಾಸರನ್ನು ಸಂತೈಸಿದಳು. ಸಂತುಷ್ಟರಾದಂತಹ ದುರ್ವಾಸರು ಒಲಿದು 5 ಮಂತ್ರಗಳನ್ನು ಉಪದೇಶ ಮಾಡಿದರು. ಸಂತಾನದ ಸಂಪ್ರಾಪ್ತಿಗೆ ಬೇಕಾಗಿ ಉಪಯೋಗ ಆಗಲಿ ಎನ್ನುವಂತಹ ನೆಲೆಯಲ್ಲಿ ಅವರು 5 ಮಂತ್ರಗಳನ್ನು ಅನುಗ್ರಹಿಸಿದಂತಹ ಕಾಲದಲ್ಲಿ ಈ ಕುಂತಿ ಬಾಲ್ಯದಲ್ಲಿರುವಾಗ ಆ ಅನುಗ್ರಹದ ಪರಿಣಾಮ ಏನಾಗುತ್ತದೆ ಎನ್ನುವ ಹಾಗೆ ಯೋಚಿಸದೆ ಅವಸರವಾಗಿ ಅದರಿಂದ ತಾ ಲಾಭ ಹೊಂದಬೇಕು ಎನ್ನುವಂತಹ ಉದ್ದೇಶದಿಂದ ಗಂಗೆಯ ಬಳಿಗೆ ಹೋಗಿ ಮೊದಲು ಕೊಟ್ಟಿರುವಂತಹ ಮಂತ್ರವನ್ನು ಉಪದೇಶ ಮಾಡಿದಳು, ಪಠಿಸಿದಳು. ಕನ್ಯಾವಸ್ಥೆಯಲ್ಲಿ ಪಠಿಸಿದಳು. ಹೌದು. ಭಗವಾನ್ ಭಾಸ್ಕರನನ್ನೇ ಧ್ಯಾನಿಸಿ ಆ ಮಂತ್ರವನ್ನು ಪಠಿಸಿದ ಕಾರಣ ಒಲಿದು ನಿಂತಹ ಸೂರ್ಯ ಅವಳಿಗೆ ಅನುಗ್ರಹ ಮಾಡಿದ. ಮಗುವನ್ನು ಹೊಂದಿದಂತಹ ಕಾಲದಲ್ಲಿ ಭೀತಿಗೆ ಒಳಗಾದಳು. ನಾ ಲೋಕಾಪವಾದಕ್ಕೆ ಒಳಗಾಗುತ್ತೇನೆ, ಒಳಗಾಗ ಕೂಡಬಾರದು ಅನ್ನುವ ಹಾಗಿದ್ದರೆ ಈ ಮಗುವನ್ನು ನಾ ತೊರೆಯಬೇಕು. ಆದರೆ ಬಾಲ್ಯದಲ್ಲಿರುವಾಗ ಅವಳ ಪ್ರಜ್ಞೆಯನ್ನು ಗಮನಿಸಬೇಕಾದದ್ದು, ಈ ಮಗು ಮುಂದೆ ದುರಂತ ಬದುಕನ್ನು ಹೊಂದಬಾರದು, ಅವನ ಭವಿಷ್ಯ ಉತ್ತಮವಾಗಬೇಕು ಎನ್ನುವ ಕಾರಣದಿಂದ ರತ್ನಖಚಿತವಾದಂತಹ ಪೆಟ್ಟಿಗೆಯಲ್ಲಿ ಅದೆಷ್ಟೋ ರತ್ನಗಳನ್ನು ತುಂಬಿಸಿ ಆ ಮಗುವನ್ನು ಗಂಗೆಯಲ್ಲಿ ತೇಲಬಿಟ್ಟಳು. ಬಂಗಾರ ಸಮೇತ ಮಗುವನ್ನು ತೇಲ ಬಿಟ್ಟಳು. ಈ ಮಗು ಸಾಯಲೇಯದೆ ನೋಯಲೇಯದೆ ಗಂಗಾ ಮಾತೆ ದಡ ಸೇರಿಸು ಅನ್ನುವ ಹಾಗೆ ಪ್ರಾರ್ಥಿಸಿದಳು. ಇದೇ ರತ್ನಖಚಿತವಾದಂತಹ ಪೆಟ್ಟಿಗೆ ತೇಲುತ್ತಾ 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 ಕೊನೆಯದಾಗಿ ಸೇರಿದ್ದು ಅಧಿರಥನ ವಶ. ಅಧಿರಥನ ಕೈ ಸೇರಿದಂತಹ ಮಗು ಆ ಪೆಟ್ಟಿಗೆಯಲ್ಲಿದ್ದದ್ದಪ್ಪ. ನಿನ್ನಯ ಮಾತು ಸಾಕು ನಿನ್ನಯ ಮಾತನುದನು ಈ ಕಿವಿಯೋಳ ಕೇಳಲಾರೆ. ಕೃಷ್ಣ ಈ ಕಿವಿಯೋ ಕೇಳಲಾರಿರುವೋ ಹೇಗೆ ಹತಭಾಗ್ಯನನು ಕರೆಯುವೆ ಲೋಕವನೋದ್ಯಾರ. ಹೇಗೆ ಹತಭಾಗ್ಯನನು ಕರೆಯುವೆ ಲೋಕವನೋದ್ಯಾರ. ಸಾಕು
ಸಾಕು. ಇನ್ನು ನಿನ್ನ ಮಾತುಗಳನ್ನು ಈ ಕಿವಿಯಲ್ಲಿ ಕೇಳುವ ವ್ಯವಧಾನ ನನಗಿಲ್ಲ ಕೃಷ್ಣ, ಇಲ್ಲ. ಹತಭಾಗ್ಯ ಎನ್ನುವುದು ನನಗೆ ಸ್ಪಷ್ಟವಾಯಿತು ತಂದೆ. ಬೆಳೆದು ಇಷ್ಟರವರೆಗೆ ಈ ಮಟ್ಟಕ್ಕೆ ಮುಟ್ಟುವವರೆಗೆ ಹೆತ್ತ ತಂದೆ ಯಾರು, ಜನ್ಮಕ್ಕೆ ಕಾರಣೀಭೂತಳಾದ ತಾಯಿ ಯಾರು ಎನ್ನುವುದನ್ನು ತಿಳಿಯಲಾಗದಷ್ಟು ಹತಭಾಗ್ಯ ನಾನಾದೆ ಕೃಷ್ಣ. ಆದರೆ ಈ ಕಾಲಕ್ಕಾಗುವಾಗ ಬಂದು ನೀ ಸೂತಜನಲ್ಲ, ನೀ ಸೂರ್ಯಜ, ನೀ ರಾಧೇಯನಲ್ಲ, ನೀ ಕೌಂತೇಯ ಎಂಬ ಹಾಗೆ ನನ್ನನ್ನು ಎಚ್ಚರಿಸುತ್ತಾ ಇದ್ದೀಯಾ ಪ್ರಭು. ನನ್ನ ವ್ಯಕ್ತಿತ್ವವನ್ನು ಅನಾವರಣಗೊಳಿಸುವುದಕ್ಕೆ ಎಷ್ಟು ಸಮಯ ಇತ್ತು ಕೃಷ್ಣ. ಪರೀಕ್ಷಾ ರಂಗದಲ್ಲಿ ಆವ ಪರಿಯಲಿ ಪಾರ್ಥ ತೋರ್ಧನು ಆತ್ಯರದಿನ ತೋರ್ಪೆ ಎಂಬ ಹಾಗೆ ಅವ ತೋರಿಸಿದ ಪರಾಕ್ರಮಕ್ಕೆ ಪ್ರತಿಯಾಗಿ ನನ್ನ ವಿಕ್ರಮವನ್ನು ಕಾಣಿಸಿದೆ ಪ್ರಭು. ಆ ಕಾಲಕ್ಕೆ ಎದ್ದ ಕೃಪರು ಧ್ವನಿಗೂಡಿಸಿದ ಭೀಷ್ಮ ಯಾವ ಜಾತಿ ಪ್ರಶ್ನಿಸಿದರು. ಯಾವಳೋ ಒಬ್ಬಳು ಪುಣ್ಯಾತ್ಮೆ ತಾಯಿ ಮೂರ್ಛೆ ಹೋದಳಂತೆ. ಇಂತಹ ಜಾತಿ ಅಂತ ಹೇಳಲಿಕ್ಕೆ ಆ ಸಭೆಯಲ್ಲಿ ಯಾರೂ ಇರಲಿಲ್ಲ ಕೃಷ್ಣ. ಅಲ್ಲಿಂದ ಮುಂದುವರಿದ ಸೂತತ್ವ. ಗತಿವಿಹೀನನಾದ ನನಗೊಂದು ಸಿಕ್ಕಿತ್ತು ಕ್ಷಾತ್ರ ಪೀಠ ಬಿಟ್ಟರೆ ಕ್ಷಾತ್ರೇಯತ್ವ ಅಲ್ಲ. ಹೆಚ್ಚು ಹೇಳಬೇಕಿದ್ರೆ ಆಚಾರ್ಯ ದ್ರೋಣರ ಮಗ ಅಶ್ವತ್ಥಾಮರು ಅಡಿಗಡಿಗೂ ಸೂತನ ಮಗ ಅಂತಲೇ ಹೀಯಾಳಿಸ್ತಾ ಇದ್ದದ್ದು. ಮುಂದೆ ದ್ರೌಪದಿ ಸ್ವಯಂವರದಲ್ಲಿ ಅನಾವರಣಗೊಂಡೆ. ಆ ಮತ್ಸ್ಯ ಲಾಂಛನವನ್ನು ಭೇದಿಸ್ತೇನೆ ಎಂಬ ಹಾಗೆ ನಾ ಮುಂದೆ ಅಡಿಯಿಟ್ಟ ಕಾಲದಲ್ಲಿ ನಾಹಂ ವರಯಾಮಿ ಸೂತಂ, ದ್ರೌಪದಿಯ ಬಾಯಿಂದ ಬಂದ ಮಾತು, ಸೂತನ ಮಗನನ್ನು ನಾವರಿಸುವುದಿಲ್ಲ. ತಲೆ ಅಡ್ಡ ಹಾಕಿ ಸ್ವಯಂವರದಿಂದ ವಿಮುಖನಾಗಬೇಕಾಯಿತು ಕೃಷ್ಣ. ಆ ಸಭೆಯಲ್ಲಿ ನೀವು ಇದ್ದೀರಿ ದೇವರೇ. ನಾ ಸೂತನ ಮಗಲ್ಲ ಅಂತ ನೀವು ಹೇಳಲಿಲ್ಲ. ಇದು ನನ್ನ ದೌರ್ಭಾಗ್ಯ, ನಿಮ್ಮನ್ನು ದೂರುವುದಿಲ್ಲ. ಈ ಕಾಲಕ್ಕಾಗುವಾಗ ಕೊನೆಯ ಹಂತದಲ್ಲಿ ಬಂದು ನೀ ಸೂತನ ಮಗನಲ್ಲ, ನೀ ದಿನಕರನ ಸೂನು ಅಂತ ಹೇಳ್ತಾ ಇದ್ದೀರಿ. ಈ ಕಿವಿಯಲ್ಲಿ ನಾ ಕೇಳಿ ಆಗುವುದಕ್ಕೇನುಂಟು ಪ್ರಭು. ಹತಭಾಗ್ಯನಹೆ ನಾನು. ಯೋಗ ಇಲ್ಲ ಕೃಷ್ಣ. ಯೋಗ ಇಲ್ಲದ ನನ್ನನ್ನು ನೀನು ಮತ್ತೆ ಕರೆದರೆ ಖಂಡಿತ ಅದು ಸಾಧ್ಯವಾಗುವಂತಹದ್ದಲ್ಲ. ಆದರೆ ಈಗ ಬಂದು ಹೇಳುವ ಉದ್ದೇಶ ಏನು ಕೃಷ್ಣ? ರವಿತನಯ ನೀನೊಪ್ಪಲ ಪಾಂಡವರು ಕೌರವರು ಭಯವೀರರು ನಿನ್ನ ದೇವಿ ಬರವರು ಬಾಬಾ ನಿನ್ನ ದೇವಿ ಬರವರು ಬಾಬಾ ಕರ್ಣ ಯಾಕೆ ಹೇಳಲಿಲ್ಲ? ಯಾಕೆ? ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ. ನನ್ನನ್ನು ಕೊಂಡಾಡುವವರು ಜಗದ ಜನರು. ಇದು ಸಮಯ ನನಗೆ. ನಿನ್ನನ್ನು ಈ ಕಾಲದಲ್ಲಿ ನಾನು ಉಪೇಕ್ಷಿಸಿದೆ ಅಂತಾದರೆ ನಿನ್ನ ಬದುಕು ಕಸಿದು ಹೋಗುತ್ತದೆ. ಹಾಗಾಗಕೂಡದು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ನಿನ್ನ ಉತ್ಕರ್ಷೆಯ ಹಂಬಲವುಳ್ಳವನಾಗಿ ನಿನ್ನನ್ನು ಏಕಾಂಗಿಯಾಗಿಯೇ ನನ್ನ ಬಳಿಗೆ ಕರೆದೆ. ಕಾಲಃ ಪಚತಿ ಭೂತಾನಿ, ಕಾಲವನ್ನು ತಿಳಿಯುವುದು ಅಳೆಯುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನಗೀಗ ಪಕ್ವವಾದಂತಹ ಕಾಲ. ನಿನ್ನದ್ದು ಮುಗಿದ ಅಧ್ಯಾಯ ಅಲ್ಲ ಕರ್ಣ. ಮತ್ತೆ ಈಗ ಪ್ರಾಮಾಣಿಕವಾಗಿ ನಾ ಆಡುತ್ತಾ ಇದ್ದೇನೆ. ಎಲ್ಲವನ್ನೂ ಅದುಮಿಟ್ಟುಕೊಂಡೇ ನಿನ್ನನ್ನು ನಾ ಕರೆಯಬೇಕಾದದ್ದು ಹೇಗೆ ನಿಜವಾಗಿ ರವಿತನಯ ಅಂತ. ಈವಾಗ ಪೂರ್ಣ ಮನಸ್ಸಿನಿಂದ ನಾ ಕರೆದೆ. ಕುರುಸಭೆಯಲ್ಲಿ ನಾನು ಆಡಿ ನಿಂತದ್ದು ಹಾಗೆ. ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯವಾಗಲಿ. ಸತ್ಯವನ್ನು ಹೇಳಿ ನಿನ್ನಿಂದ ಲೋಕಕ್ಕೆ ಒಂದು ಜಯವನ್ನು ಒದಗಿಸಿಕೊಡಬೇಕು ಎನ್ನುವಂತಹ ಉದ್ದೇಶ ನನ್ನದ್ದು. ನೀ ಹಿರಿಯನಿದ್ದೀಯ. ಆ ಬಳಿಕದ 4 ಮಂತ್ರಗಳಿಂದ ಯಮಧರ್ಮರಾಯನಿಂದ ಆ ಯಮನನ್ನು ಸಂಸ್ತುತಿಸಿ ಯಮಧರ್ಮರಾಯ, ಧರ್ಮರಾಯ ಕಾಣಿಸಿಕೊಂಡ. ವಾಯುವನ್ನೇ ಸಂಸ್ತುತಿಸಿ ಭೀಮಸೇನ,
ಆ ಬಳಿಕ ಈ ಕಾಲದಲ್ಲಿ ಕಾಣಿಸಿಕೊಂಡಂತಹ ಅವರೆಲ್ಲವರಿಗೂ ನೀ ಒಂದರ್ಥದಲ್ಲಿ ಸಂಬಂಧಿಯಾಗಿದ್ದಿ ಎನ್ನುವುದನ್ನು ನಾನು ಪ್ರತ್ಯೇಕವಾಗಿ ಹೇಳಬೇಕೆಂದೇನೂ ಇಲ್ಲವಲ್ಲ. ಹಾಗಾಗಿ ನೀ ಹಿರಿಯನಿದ್ದೀಯ, ನೀ ಒಪ್ಪುತ್ತೀ ಅಂತಾದ್ರೆ ಮುಂದೆ ನಡೆಯಬಹುದಾದಂತಹ ಮಹಾಭವರ ರಕ್ತಪಾತ ಇವೆಲ್ಲವನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಉಂಟು. ಕೌರವನಿಗೆ ಯಾವತ್ತೂ ರಾಜ್ಯಲೋಭ ಅಲ್ಲ ಕರ್ಣ, ಪಾಂಡವ ವಿರೋಧ. ಪಾಂಡವರು ಈ ಪ್ರಪಂಚದಲ್ಲಿ ಬದುಕಗೊಳ್ಳದು ಎನ್ನುವಂತಹ ಉದ್ದೇಶ ಮಾತ್ರ. ನೀ ಅವರೆಲ್ಲವರಿಗೂ ಹಿರಿಯ ಎನ್ನುವುದನ್ನು ವಿಷಯವನ್ನ ಅವ ಅರಿತ ಅಂತಾದರೆ ಎಲ್ಲವನ್ನು ಒಪ್ಪಿಕೊಳ್ಳುತ್ತಾನೆ. ನೀ ಸಿಂಹಾಸನವನ್ನು ಏರುತ್ತಿ ಅಂತಾದ್ರೆ ನಿನ್ನನ್ನು ಓಲೈಸಿಕೊಂಡು ಬರುತ್ತಾನೆ. ನಾ ಆಶಿಸಬಹುದಾದಂತಹ ರಾಜವೈಭವವನ್ನು ಚೆನ್ನಾಗಿ ನೀ ಅರ್ಥ ಮಾಡಿಕೋ ಕರ್ಣ. ಬಲದಲ್ಲಿ ಪಾಂಡವರ ಇವರು, ಎಡದಲ್ಲಿ ಕೌರವ ಶತಸಹೋದರರು. ನಿನಗೆ ನಡೆಯುವಂತಹ ಪಟ್ಟಾಭಿಷೇಕದಲ್ಲಿ ಎಲ್ಲರೂ ಸಂಭ್ರಮವನ್ನಾಚರಿಸುತ್ತಾರೆ. ಭೀಮಸೇನನೇ ಛತ್ರಿಯನ್ನು ಹಿಡಿದು ಆ ಅರ್ಜುನ ನಿನಗೆ ಒದಗಿ ಬರುವಂತಹ ರಥವನ್ನು ಮುನ್ನಡೆಸ್ತಾನೆ. ದ್ರೌಪದಿ, ತಂಗಿಯಾಗಿರುವಂತಹ ಸುಭದ್ರೆ, ಅಭಿಮನ್ಯು ಕುಮಾರಕ, ಪಾಂಚಾಲರು, ಚೇದೀನಗರದ ದೊರೆಗಳು ಎಲ್ಲವರು ಓಲೈಸಿಕೊಂಡು ಬರುವಂತಹ ಕಾಲದಲ್ಲಿ ವಸುಷೇಣನಿಗೆ ಜಯವಾಗಲಿ. ಎಂತಹ ಸಿಹಿಯಾದಂತಹ ಅನುಭವ ಅದು. ಈ ಸಿಹಿಯ ಅನುಭವವನ್ನು ನಿನ್ನಲ್ಲಿ ನಾ ಹಂಚಿಕೊಂಡ ತಕ್ಷಣದಲ್ಲಿ ನೀ ಒಳ್ಳೆಯ ತಾಂಬೂಲವನ್ನು ನೀಡುತ್ತಿ, ನನಗೆ ಸಿಹಿ ಉಣ್ಣಿಸುತ್ತಿ ಎನ್ನುವ ಹಾಗೆ ನಾ ಭಾವಿಸಿದರೆ ನೀ ಸಿಡಿಲು ಬಡಿದವರ ಹಾಗೆ ಮಾಡ್ತಾ ಇದ್ದಿ. ಹಾಗಾಗಿ ನಿನಗೆ ಒದಗಿ ಬಂದಂತಹ ಭವಿಷ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಬೇಕಾಗಿ ಈ ರೀತಿಯಾಗಿ ಎಲ್ಲವನ್ನು ಅನಾವರಣಗೊಳಿಸಿದ್ದೇನೆ. ಯೋಚಿಸಿಕೊಳ್ಳುತ್ತಾರೆ. ಕೊರಡ ಸೆರೆ ಹಿಕ್ಕಿದು ದೃಗುಜಲ ಉರವಣಿಸಿ ಕಡುನಂದನ ಕಟ ದೃಗುಜಲ ಉರವಣಿಸಿ ಕಡುನಂದ ಅಕಟ ಕುರುಪದಿ ಕೆಡಾದುದಿ ಯೋದು ತನ್ನ ಮನದೊಳಗೆ ಎನ್ನ ಕುರುಪತಿಗೆ ಕೆಡಾದುದಿ ಎನ್ನುತ್ತ ತನಯ ಮನದೊಳಗೆ ಕೊಲುವಡಿ ಪಾಂಡು ಸುತರು ಸಹೋದರರು ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು ಕೊಲಲಿಲ್ಲ ಕೊಲ್ಲದೆ ಕಾದೆನಾದರೆ ಕೌರವಂಗವನಿಯಲಿ ಹೊಗಲಿಲ್ಲ ಕೊಲ್ಲಲಿಲ್ಲ ಕೊಲ್ಲದೆ ಕಾದೆನಾದರೆ ಕೌರವನಿಗೆ ಅವನಿಯಲಿ ಹೊಗಲಿಲ್ಲ ಭೇದದಲ್ಲಿ ಹೃದಯ ಮಧುಸೂದನರೇ ಭೇದದಲ್ಲಿ ಹೊಕ್ಕಿರಿದೆಯೋ ಮಧುಸೂದನರೇ ಅಕಟ ಎನ್ನುತ್ತ ಘನ ಚಿಂತಾಮಹೋದದಿಯೊಳಗೆ ಮುಳುಗುವೆ ಘನ ಚಿಂತಾಮಹೋದದಿಯೊಳಗೆ ಮುಳುಗಿರ್ದನ ಕರ್ಣ ಭೇದದಲ್ಲಿ ಹುಕ್ಕಿರಿದೆಯ ಮಧುಸೂದನ
ಎಂತಹ ಮಾತುಗಳನ್ನು ಕೇಳುತ್ತಾ ಇದ್ದೇನೆ. ಕೇಳಬೇಕಾದದ್ದಲ್ವೇ? ಆಮಿಷವೇ, ಆಶಯವೇ. ಆಮಿಷ ತೋರಿಸಿ ದೇವರಿಗೇನು ಲಾಭವಪ್ಪ? ಅರ್ಥವಾಗುತ್ತಾ ಇಲ್ಲ ಕೃಷ್ಣ. ಎಡದಲ್ಲಿ ಕುರುಸೇನೆ, ಬಲದಲ್ಲಿ ಪಾಂಡವರು, ನಡುವೆ ಗದ್ದುಗೆ ಏರು. ನಾ ಗದ್ದುಗೆ ಏರುವ ವಾಂಚೆ ಹೊಂದಿದವನಲ್ಲ ಕೃಷ್ಣ. ನಾ ಏರುವ ಗದ್ದಿಗೆ ಮತ್ತೆ ಮಲಗಿದವ ಏಳದ ಗದ್ದುಗೆ ಅಂತ ನನಗೆ ಗೊತ್ತು ಕೃಷ್ಣ. ಈ ಹೊತ್ತಿಗೆ ಬಂದು ನನ್ನನ್ನು ಮತ್ತೊಮ್ಮೆ ರಣವಿಮುಖನಾಗುವ ಸ್ಥಿತಿಯಲ್ಲೇ ನಿಲ್ಲಿಸಿದ್ದೆ ಕೃಷ್ಣ. ರಣದ ವಿಷಯ ಬಿಟ್ಟು ಬಿಡುವ. ಒಂದು ಕಾಲದಲ್ಲಿ ಕಿಗ್ಗಟ್ಟಿನಲ್ಲಿದ್ದ ಕಟಾರಿಯನ್ನು ತೆಗೆದು ನನ್ನ ಕತ್ತನ್ನು ಪರೀಕ್ಷಾ ರಂಗದಲ್ಲಿ ಚೆಲ್ಲುತ್ತೇನೆ ಅಂತ ಎತ್ತಿದವ ನಾನು. ಆ ಕಾಲಕ್ಕೆ ಸಕಲರ ಸಮ್ಮುಖದಲ್ಲಿ ಎದ್ದು ನಿಂತು ಇವತ್ತು ನೀವು ಯಾವ ಕಟುಕ ಅಂತ ಕರೆಯುತ್ತೀರೋ ಅದೇ ಕೌರವ, ಮಾರ್ಧವ ಹೃದಯದಿಂದ ಮಾಧವ ನನ್ನ ಕೈಯನ್ನು ಹಿಡಿದು ಅರಸಂಗೆತ್ತನ ಜಾತಿಯದು ಅಂತ ನನ್ನನ್ನು ಎಬ್ಬಿಸಿ ಅಂಗಾಧಿಪತ್ಯ ಕೊಟ್ಟ ಕೃಷ್ಣ. ಯಾವತ್ತೋ ಸಾಯಬೇಕಾದ ಕರ್ಣನಿಗೆ ಬದುಕು ಕೊಟ್ಟವ ಕೌರವ ಕೃಷ್ಣ, ಕೌರವ. ಆ ಕಾಲ ಕಾಡಿದ್ದ ಕೃಷ್ಣ. ನಿನ್ನ ಬೆವರು ಬೀಳುವಲ್ಲಿ ನನ್ನ ರಕ್ತ, ನಿನ್ನ ರಕ್ತ ಬೀಳುವಲ್ಲಿ ನನ್ನ ಪ್ರಾಣವನ್ನಾದರೂ ಪಣವಿಟ್ಟು ನಿನಗಾಗಿ ಹೋರಾಟ ಮಾಡುತ್ತೇನೆ. ಇವತ್ತು ಕರ್ಣನ ಉಸಿರು ಎನ್ನುವುದು ಇರುವುದಿದ್ರೆ ಕೌರವನೆನ್ನುವ ಆಧಾರ ಸ್ತಂಭದ ಮೇಲೆ ಕೃಷ್ಣ, ಆಧಾರ ಸ್ತಂಭದ ಮೇಲೆ. ಆದರೆ ಈ ಕಾಲಕ್ಕಾಗುವಾಗ ನೀ ಬಂದು ಹೇಳುತ್ತಾ ಇದ್ದಿ ಧರ್ಮರಾಯನಂತಹ ಧರ್ಮಜ್ಞ, ಭೀಮಸೇನಂತಹ ಬಲಾಢ್ಯ, ಅರ್ಜುನನಂತಹ ಪ್ರಾಜ್ಞ, ನಕುಲ ಸಹದೇವರಂತಹ ಸ್ಥಿರಮತಿಗಳು ಎನ್ನ ಸಹೋದರರು. ಕೃಷ್ಣ, ಒಂದು ಸಂದರ್ಭದಲ್ಲಿ ಪಾಂಚಾಲೆಯ ವಸ್ತ್ರಾಪಹಾರ ಮಾಡುವ ಸಂದರ್ಭದಲ್ಲಿ ಸೇರು ಸುಯೋಧನನ ದಾಸೀಗಡಣ ನನ್ನ ಸಹೋದರನ ಪತ್ನಿ ಅಂತ ಗೊತ್ತಿರ್ತಿದ್ರೆ ಈ ನಾಲಗೆಯಲ್ಲಿ ಹೇಳುತ್ತಿದ್ದೇನೆ ಕೃಷ್ಣ. ಪಾಂಡವರಂತಹ ಧರ್ಮಾತ್ಮರು ಕಾನನಕ್ಕೆ ಕಮಿಸುವ ಕಾಲದಲ್ಲಿ ಪಶು 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 ಅಂತ ಚಪ್ಪಾಳೆ ತಟ್ಟಿದ ಕೃಷ್ಣ. ಆ ಕಾಲದಲ್ಲಿ ನನ್ನ ಬಂಧುಗಳು ಅಂತ ಗೊತ್ತಿರುತ್ತಿದ್ರೆ ಹಾಗೆ ಹೇಳುತ್ತಾ ಇದ್ದೇನೆ. ಯಾವಾಗ ಕೌರವನ ಮೇಲಿನವರ ವಿದ್ವೇಷ ಉಂಟು ಅದಕ್ಕೆ ಪ್ರತಿಯಾಗಿ ನಿಂತು ಮುಂದೆ ನಡೆಯಬಹುದಾದ ಸಂಗ್ರಾಮದಲ್ಲಿ ಬದ್ಧ ವಿರೋಧಿಗಳಾಗಿ ಪಾಂಡವರೊಂದಿಗೆ ಹೋರಾಟ ಮಾಡುತ್ತೇನೆ. ಆಡಿ ಮುಂದಡಿ ಇಟ್ಟವನಿಗೆ ಕರ್ಣ ಅಂತ ಹೆಸರು. ಕೌರವನ ರಕ್ಷಾ ಕವಚವಾಗಿ ಎದ್ದು ನಿಂತಹ ನಾನಿಂದು ನಿನ್ನ ಮಾತಿಗೆ ಬೇಕಾಗಿ ಹಿಂದುಳಿದೇನಾದರೆ ಮೆಚ್ಚುವಳೆ ಧರಣಿ, ಒಪ್ಪುವರೇ ಪ್ರಾಜ್ಞರು, ಸ್ವಾಭಿಮಾನಕ್ಕೆ ನಾ ಕೊಳ್ಳಿಯಿಟ್ಟ ಹಾಗಲ್ವೇ ಕೃಷ್ಣ. ಕೊಲತೆನಾ ಉಳಿತೆನಾದರೆ ಕೌರವಂಗ್ಯವನಿಯಲ್ಲಿ ಬದುಕಿಲ್ಲ ಕೃಷ್ಣ, ಬದುಕಿಲ್ಲ. ಹಾಗೆಂದು ಕೊಂದೆನಾದರೆ ಸಹೋದರರು ಎನ್ನುವುದು ನನ್ನ ಅಂತರಂಗದಿಂದ ಬಿಟ್ಟು ಹೋಗುವುದಿಲ್ಲ ಕೃಷ್ಣ. ನೀನು ನನ್ನನ್ನು ಉದ್ಧರಿಸುವುದಕ್ಕೆ ಬಂದದ್ದಲ್ಲ ಮಾಧವ. ಇಂದವಣಿಯಲ್ಲಿ ನೀ ಎನ್ನ ಕೊಂದೆ 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 ಕೃಷ್ಣ. ಮರುಳು ಮಾಧವ ಮರಳು ಮಾಧವ ಮಹಿಯರ ರಾಜ್ಯದ ಸಿರಿಗೆ ಸೋಲುವನಲ್ಲ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧರ ಎನಗೆ ಬೆಸಗೈವಲ್ಲಿ ಮನವಿಲ್ಲ. ಕೌಂತೆಯರು ಸುಯೋಧರ ಎನಗೆ ಬೆಸಗೈವಲ್ಲಿ ಮನವಿಲ್ಲ. ಪೊರೆದ ದಾತಾರಂಗೆ ಹಾಗೆ ಬರಗಿಲ್ಲವ ಪರಿವರ್ತಿಸುವೆ ಎಮ್ಮಿ ಭರದುಳಿರ್ದನು. ಕೌರವೇಂದ್ರನ ಕೊಂದೆಯೇ ನೀನಿಂದ, ಕೌರವೇಂದ್ರನ ಕೊಂದೆ ನೀನಿಂದ. ಮರುಳು ಮಾಧವ ಮರಳು
ಮಾಧವಾದ ಮರುಳು ಮಾಧವ. ನಿಜಾರ್ಥದಲ್ಲಿ ನೀ ಕರ್ಣನಾಗಬೇಕಿತ್ತು. ನನ್ನ ಬಾಯಿಂದ ಹೊರಟಂತಹ ಮೃದು ಮಧುರವಾದಂತಹ ವಚನಗಳು ನಿನ್ನ ಭವಿಷ್ಯವನ್ನು ಕಟ್ಟುವುದು ಮಾತ್ರವಲ್ಲ, ಜಗತ್ತಿಗೆ ಆವರಿಸಿರುವಂತಹ ಮಹಾಭವರವನ್ನು ಕಂಟಕವನ್ನು ಹರಿದೊಗೆಯುತ್ತದೆ. ನಿನ್ನನ್ನು ಮೊದಲೇ ಆಡಿದ್ದೆ ನೀ ತ್ಯಾಗಿಯಾಗಬೇಕು ಎನ್ನುವ ಹಾಗೆ. ತ್ಯಾಗ ಬಲಿದಾನಗಳಿಲ್ಲದೆ ಯಾವುದೇ ಉತ್ತಮ ಧ್ಯೇಯವನ್ನು ಸಾಧಿಸುವುದಕ್ಕಾಗುವುದಿಲ್ವಪ್ಪ. ತ್ಯಾಗಿಯಾಗುವುದಕ್ಕಷ್ಟು ಸುಲಭ ಇಲ್ಲ ಅಂತ ಇತಿಹಾಸದ ಪುಟಗಳಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಪ್ರಸಂಗಕ್ಕೆ ನೀನಾಂದಿಯಾಗಬೇಕು ಎನ್ನುವ ಉದ್ದೇಶ ನನ್ನದ್ದು. ಕೃಷ್ಣ, ಮರುಳು ಮಾಧವ ಅಂತ ನಿನಗೆ ಮರುಳು ಅಂತ ಆಡಿದ್ದಲ್ಲ. ನೀ ಇನ್ನೊಬ್ಬರನ್ನು ಮರುಳಾಗಿಸುವ ಮಾಧವ ಎನ್ನುವುದನ್ನು ನಾನು ಬಲ್ಲೆ. ಆದರೆ ನಿನ್ನ ಮಾತಿಗೆ ಮರುಳಾಗುವ ಈ ಹೊತ್ತಿನಲ್ಲಿ ಸರ್ವತಾ ಕರ್ಣ ಅಲ್ಲ ಕೃಷ್ಣ. ಕುಬ್ಜೆಯ ಡೊಂಕನ್ನು ತಿದ್ದಿದಂತಹ ನಾನು ನಿನ್ನ ಬದುಕಿನಲ್ಲಿರುವ ಅಂಕುಡೊಂಕುಗಳನ್ನು ತಿದ್ದಿದ್ರೆ ತಪ್ಪೇನು ಕರ್ಣ? ಕುಬ್ಜೆಯಂತೆ ನಿತ್ಯ ನಿರಂತರ ನಿನ್ನನ್ನು ಹೃತ್ಕಮಲ ಕರ್ಣಿಕೆಯಲ್ಲಿ ಇತ್ತು ಆರಾಧಿಸುವ ಕ್ಷೇತ್ರದಲ್ಲಿ ನಾನಿಲ್ಲ ಕೃಷ್ಣ. ನಮ್ಮ ಕ್ಷೇತ್ರವೇ ನಿನ್ನ ವಿರುದ್ಧದ ಕ್ಷೇತ್ರ. ನಾವು ವಿರೋಧಿ ಪಾಳಯದಲ್ಲಿದ್ದುಕೊಂಡು ನಿನ್ನನ್ನು ಎಂತೂ ಆರಾಧಿಸಲಿ ಕೃಷ್ಣ? ನೀ ಒಳ್ಳೆಯವ ಅಂತ ನಮ್ಮ ಋನ್ಮಂಡಲದಲ್ಲಿ ನಾವು ಒಪ್ಪಬಹುದೇ ವಿನಃ ಬಾಹ್ಯಕ್ಯದನ್ನು ಕಾಣಿಸುವುದಕ್ಕಾಗುತ್ತದೆಯೇ ಕೃಷ್ಣ? ಋನ್ಮಂಡಲದಲ್ಲಿ ಒಪ್ಪಿದವರೆಲ್ಲ ಬಾಹ್ಯದಲ್ಲಿ ತಮ್ಮನ್ನು ತಾವು ತೆತ್ತುಕೊಂಡದ್ದು ಬಿಟ್ರೆ ಎಲ್ಲಿದೆ ಕಥೆಗಳಲ್ಲಿ ಕೃಷ್ಣ? ರಕ್ತಬೀಜ ದೇವಿಯನ್ನು ಒಪ್ಪಿದ ಆದರೆ ಸತ್ತದ್ದು ಸುಮ್ಮನಿಗಾಗಿ ಅಲ್ವೇ? ಶೂರಪದ್ಮ ತಪ್ಪು ಮಾಡಿತು ಅಂತ ಹೇಳಿದ ಹಿರಣ್ಯಕ ಸತ್ತದ್ದು ಅವನಿಗಾಗಿ ಅಲ್ವೇ? ಸುಯೋಧನ ಮಾಡಿದ್ದು ತಪ್ಪು ಅಂತ ನನಗೆ ಗೊತ್ತಾದರೂ ಕೂಡ ಇಂದು ಈ ಹೊತ್ತಿನಲ್ಲಿ ನನಗೆ ಬದುಕು ಕೊಟ್ಟವ ಎನ್ನುವುದನ್ನು ಮರೆಯುವುದಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ತಾನು ನಿನ್ನದು ಮನ ನಿನ್ನದು ಅಂತ ಹೇಳಿ ಇಷ್ಟರವರೆಗೆ ಬದುಕಿದೆ ಮಾಧವ. ಈ ಕಾಲಕ್ಕಾಗುವಾಗ ನೀ ಹೇಳಿದ ಹಾಗೆ ನಿನ್ನ ಮರುಳಾಟದ ಮಾತಿಗೆ ನಾ ಮರುಳನಾದೆ ಅಂತಾದರೆ ನಾಳೆ ಪ್ರಪಂಚದ ಮುಂದೆ ಹೀನಾಯವಾದ ಬದುಕನ್ನು ಕಟ್ಟಿಕೊಂಡಿರಬೇಕಾದೀತು ಕೃಷ್ಣ. ಧರ್ಮಾತ್ಮನಾದ ಧರ್ಮರಾಯನ್ನೂ ಏರಬೇಕಾದ ಗದ್ದುಗೆಯನ್ನು ನಾ ಯಾವ ನೆಲೆಯಿಂದ ಏರಲಿ ಕೃಷ್ಣ? ಯಾವ ನೈತಿಕತೆ ನನಗುಂಟು ಕೃಷ್ಣ? ಹಾಗಾದ ಕಾರಣ ಹೇಳುತ್ತಾ ಇದ್ದೇನೆ, ಮರಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಯಾವ ಕಾರಣಕ್ಕೂ ಅಖಂಡವಾದ ಆರ್ಯಾವರ್ತದ ಚಕ್ರವರ್ತಿ ಪೀಠ ಸಿಗುತ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ತನ್ನ ತನವನ್ನು ಮಾರಿ ಬದುಕುವ ಬದುಕಿಗೆ ಧಿಕ್ಕಾರ ಕೃಷ್ಣ, ಧಿಕ್ಕಾರ. ಅಧಿಕಾರಕ್ಕೆ ಬೇಕಾಗಿ ಹಂಬಲಿಸುವವರು, ತಮಗೆ ಅರ್ಹತೆ ಇಲ್ಲದಿದ್ದರೂ ಅಧಿಕಾರವೊಂದು ಒದಗಿ ಬರಲಿ ಎನ್ನುವ ಹಾಗೆ ಆಶಿಸುವವರು ಈ ಪ್ರಪಂಚದಲ್ಲಿ ಹೆಚ್ಚು ಮಂದಿ. ನಾನು ನಿನಗೆ ಮುಗಿದು ಕೊಡ್ತಾ ಇದ್ದೇನೆ, ಬಾರಪ್ಪ, ಅಧಿಕಾರ ಉಂಟು, ಅದು ಸಾಮಾನ್ಯವಾದದ್ದಲ್ಲ. ಸಮಸ್ತ ಅಖಂಡ ಆರ್ಯಾವರ್ತವನ್ನಾಡುವಂತಹ ಯೋಗ್ಯತೆಯನ್ನು ನಿನಗೆ ಒದಗಿಸಿ ಕೊಡ್ತಾ ಇದ್ದೇನೆ, ಬೇಡ ಅಂತ ಆಡ್ತಾ. ಭಗವಂತ, ಮರುಭೂಮಿಗೆ ಗಂಗಾಜಲ ಬಿಟ್ಟರೆ ಪರಿಣಾಮ ಏನಾದೀತು? ಸ್ವಲ್ಪ ಆದ್ರೂ ನೀರಿದ್ದ ನದಿಗೆ ಬಿಡಬೇಕಲ್ಲ ಕೃಷ್ಣ. ಮರುಭೂಮಿಯಂತಾದ ಬದುಕು ಕರ್ಣನ ಬದುಕು ಕೃಷ್ಣ. ಹಾಗಾದ ಕಾರಣ ಹೇಳುತ್ತಾ ಇದ್ದೇನೆ, ಯಾವ ಕಾರಣಕ್ಕೂ ಕೌರವ ಪಾಂಡವರು ಒಂದಾಗುವುದು ನನ್ನ ಅಂತರಂಗಕ್ಕೆ ಹಿತವಲ್ಲ ಕೃಷ್ಣ, ಹಿತವಲ್ಲ. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ. ಕೌಂತೆಯರು ಸುಯೋಧನರು ಬೆಸಗೈವಲ್ಲಿ ನನಗೆ ಮನವಿಲ್ಲ. ಒಂದು ವೇಳೆ ನಾ ಇಷ್ಟರವರೆಗೆ ಬದುಕಿದ್ದಿದ್ದರೆ ಕೌರವನಿಗಾಗಿ ಕೃಷ್ಣ, ಕೌಂತೆಯನಾಗಿ ಬದುಕಲಿಲ್ಲ, ರಾಧೇಯನಾಗಿ ಬದುಕಿದ್ದೇನೆ, ಅಂಗಾಧಿಪನಾಗಿ ಬದುಕಿದ್ದೇನೆ ಕೃಷ್ಣ. ಈ ಅಂಗ ಕೌರವನ ಅಂಗ. ಹಾಗಾದ ಕಾರಣ ಮುಂದೆ ನಡೆಯಬಹುದಾದ ಸಂಗ್ರಾಮದಲ್ಲಿ ಕೌರವನಿಗೆ ಬೇಕಾಗಿ ಪಾಂಡವ ವಿರೋಧವನ್ನು ಸ್ಥಾಯಿಯಾಗಿಸಿ ಅವನಿಗಾಗಿ ಬದುಕು ಕಟ್ಟಿಕೊಳ್ಳುತ್ತೇನೆ. ಇದು ದಿಟ್ಟ ದಿಟ್ಟ ದಿಟ್ಟ. ಕೊನೆಯ ಮಾತುಗಳೇ. ಸರಸಿ ಜಾಂಬಕ, ಕೇಳು ನಾಳಿನ ದುರದೊಳೆನ್ನಯ ಶೌರ್ಯ ವೀಕ್ಷಿಸು. ಕೃಷ್ಣನ ಪಾರಮ್ಯವನ್ನು ಅರಿತು ಈ ರೀತಿ ಕರ್ಣ ಮಾತಾಡುವುದು ಹುಚ್ಚಾಟಿಕೆಲ್ಲ ಕೃಷ್ಣ. ಇದು ಪಾರಮಾರ್ಥಿಕವಾದ ಸತ್ಯವನ್ನು ಅನ್ವೇಷಿಸಿ ಆಡುತ್ತಾ ಇದ್ದೇನೆ. ಪಾಂಡವರಂತಹ ಧರ್ಮಾತ್ಮರು ಕ್ಷಿತಿಯಲ್ಲಿ ಬದುಕಬೇಕು ಅಂತಿದ್ರೆ ನಮ್ಮಂತಹವರನ್ನು ತೆರಲೇಬೇಕಾದ ಅನಿವಾರ್ಯತೆ ಉಂಟು ಕೃಷ್ಣ. ಗಂಧದ ಟೊಂಗೆಯನ್ನು ಕಡಿಯುವಾಗ ಅದರ ಮೇಲಿದ್ದ ಸಿಪ್ಪೆಯನ್ನು ತೆಗೆಯದೆ ಒಳ ತಿರುಳಿನ ಅನುಭವವಾಗುವುದಿಲ್ಲ. ಒಳ ತಿರುಳು ಪಾಂಡವರು, ಕೌರವರು ಹೊರಗಿರುವ ಸಿಪ್ಪೆ. ಅದನ್ನು ತೆಗೆಯುವುದಕ್ಕೆ ಹೊರಟೆ ನೀನು. ನಮ್ಮ ಬದುಕು ಸಪ್ಪೆಯಾಗುವುದು ಬೇಡ ಕೃಷ್ಣ.
ಎಲ್ಲಿಯಾದರೂ ಯಜ್ಞಾಗ್ನಿಗೆ ಬೀಳುವಂತ ಕಾಷ್ಟವಾಗಲಿ ಕೃಷ್ಣ. ಯಜ್ಞ ನಾರಾಯಣ, ನಾಳಿನ ದುರದಲ್ಲಿ ನೀ ಪಾಂಡವರನ್ನು ಉಳಿಸಿಕೊಳ್ಳುತ್ತಿಂತಾದ್ರೆ ನಿನ್ನ ಅಡಿಯಲ್ಲಿ ಎನ್ನ ಶಿರವ ಕೊಡುವೆ. ಇದು ನಿನ್ನ ಸ್ವಾಮಿನಿಷ್ಠೆಗೆ ನಾ ಒಳಗೊಳಗೆ ಮೆಚ್ಚುಗೆಯನ್ನು ಸೂಚಿಸಿದೆ. ಕೌರವ ಉಣ್ಣುವಂತಹ ಹಿಡಿ ಅನ್ನದಲ್ಲಿ, ಪಂಚಭಕ್ಷ್ಯ ಪರಮಾನ್ನದಲ್ಲಿ ನಿನಗೆ ಒಂದಂಶ ನೀಡದೆ ತೃಪ್ತಿ ಪಡುವವನಲ್ಲ. ಹಾಗಾಗಿ ಅವನುಗೊಳ್ಳುವಂತಹ ತಾಂಬೂಲಕ್ಕೆ ನೀ ಕೈವೊಡ್ಡುತ್ತಿ ಇದಕ್ಕೆ ಸಿದ್ಧನಾಗತ್ತಿ ಅನ್ನುವ ಹಾಗಿದ್ದರೆ ನಾ ಏನೂ ಮಾಡಲಾಗುವುದಿಲ್ಲ. ಸರಿ, ನಿನ್ನ ದಾರಿ ನಿನಗೆ. ಸರಿ ಸರಿ ಸರಿ. ಎಂತಹ ಸ್ವಾಮಿ ನಿಷ್ಠೆ! ಈ ನಿಷ್ಠೆಗೆ ಮಹದುಪಕಾರ ಇವನ ಬದುಕಿಗೆ ಜಗತ್ತಿನಿಂದ ಒದಗಿ ಬರಲೇಬೇಕು. ಆದರೆ ಧರ್ಮವನ್ನು ಉಳಿಸುವಲ್ಲಿ ಧರ್ಮೋತ್ಥಾನದ ಮಹಾಕಾಯಕವನ್ನು ಕೈಗೊಂಡಂತಹ ನಾನು ಮತ್ತೊಂದು ಕಾಯಕದಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಬೇಕು. ನೋಡೋಣ ನೋಡೋಣ. ಆ ಸಮಯದಲ್ಲಿ ರವಿಜ ತಾಪೋರಿಸಲು ನಿರೀಕ್ಷೆಯಲ್ಲಿ ಬರುವ ಮಾತಿಯನ್ನು ಜೋಡಿರಗಿದ ಕಂದಬ ಕಂದಬಾರನ್ನಾನೆ ಮಗನೇ ಮಗನೇ ಎಂದು ಕರೆಯೋ ಯೋಗ ಹೀನಿಯ ಇಂದು ನೊಂದು ತಲಿಗುವುದು ಕರ್ಣವು ಮಂದಮತಿ ತವ ಜನನಿಯೋ ಕಂದ ಮಗನೇ ಮಗನೇ ಅಂಜಲಿ ಬದ್ಧನಾಗಿ ಭಗವಾನ್ ಭಾಸ್ಕರನಿಗೆ ಅರ್ಘ್ಯವನ್ನು ಕೊಡುತ್ತಾ ಇದ್ದೀಯ. ಯಾರ ಬಳಿಗೆ ಬಂದದ್ದು ಎನ್ನುವ ಹಾಗೆ ನಾನು ನೋಡಿದರೆ ಕಲ್ಪವೃಕ್ಷದ ಅಡಿಗೆ ನಾನು ಬಂದಿದ್ದೇನೆ. ಮಗನೇ, ಅಮ್ಮ, ನೀನು ನನ್ನ ಮಗನಾದರೂ ಕೂಡ ನನ್ನ ಬಾಯಿ ತುಂಬ ಮಗನೇ ಎನ್ನುವ ಹಾಗೆ ಕೊಂಡಾಡುವಂತಹ ಸ್ಥಿತಿಯಲ್ಲಿ ನಾನಿಲ್ಲ. ನಿನ್ನನ್ನು ಎತ್ತಿ ಆಡಿಸಿದವಳು ನಾನಲ್ಲ, ನಿನಗೆ ಹಾಲುಣಿಸಿದವಳು ನಾನಲ್ಲ, ನನ್ನ ತೊಡೆಯಲ್ಲಿರಿಸಿ ನಿನ್ನನ್ನು ಮಲಗಿಸಿ ಮುದ್ದಿಸಿದವಳು ನಾನಲ್ಲ. ಕಂದ, ಅಮ್ಮ, ನಾನು ಹತಭಾಗ್ಯಳು ಮಗನೇ, ನಾನು ಹತಭಾಗ್ಯಳು, ಭಾಗ್ಯವಿಹೀನೆ ಅಲ್ಲಪ್ಪ, ಅಲ್ಲ. ಜನನಿ ಭಾಗ್ಯವಿಹೀನ ನಾಗಿಯೇ ಇನಿತು ಕ್ಷತ್ರಿಯ ಕುಲಜನಾದರು ಜನತೆ ಜಗದಲ್ಲಿ ಸೋತನುವರಿದು ಮಮ ಯೋಗವು ಜನನಿ ಭಾಗ್ಯವಿಹೀನ ಹಾಗನ್ನ ಬೇಡ ತಾಯೇ, ಹಾಗನ್ನ ಬೇಡ. ನೀ ಭಾಗ್ಯವಿಹೀನೆಯಲ್ಲ, ಹತಭಾಗ್ಯಳಲ್ಲಮ್ಮ. ನಾ ಭಾಗ್ಯವಿಹೀನ. ನಿನ್ನಂತ ಪುಣ್ಯಾತ್ಮೆಯ ಗರ್ಭದಲ್ಲಿ ಹುಟ್ಟಿದ ನಾನು ಈ ಪ್ರಪಂಚದಲ್ಲಿ ಪ್ರಭಾಕರ ವರ್ಚಸ್ಸಿನಿಂದ ಪ್ರಖ್ಯಾತಿಯನ್ನು ಹೊಂದಬೇಕಿತ್ತು ತಾಯಿ. ಆದರೆ ನನ್ನ ಹಣೆಯಲ್ಲಿ ಬ್ರಹ್ಮ ಬರೆಯಲಿಲ್ವಮ್ಮ. ವಿಧಿ ನನ್ನನ್ನು ವಂಚಿಸಿದ ತಾಯೇ. ಪಾಂಡವ ಜನನಿಯಾದ ನಿನ್ನ ಮಗ ಅಂತ ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆಯಾಗಬೇಕಾಗಿತ್ತು. ಆದರೆ ನನಗೆ ಆ ಯೋಗ ಇಲ್ಲ ತಾಯಿ.
ಸಾಮಾನ್ಯ ಅನಾಥರಂತೆ ಬದುಕು ಕಟ್ಟಿಕೊಳ್ಳಬೇಕು ಅಂತ ನನ್ನ ಪೂರ್ವ ಜನ್ಮದ ಕರ್ಮ ಬರೆದಿದ್ರೆ ಅದನ್ನು ಮೀರುವುದಕ್ಕೆ ಯಾರಿಂದ ಸಾಧ್ಯ? ಹಾಗಾಗಿ ನಿನ್ನ ನಾ ದೂರುವುದಿಲ್ಲ ತಾಯೇ. ನತದೃಷ್ಟ ಭಾಗ್ಯವಿಹೀನಮ್ಮ. ಇದಕ್ಕೆಲ್ಲ ಕಾರಣ ನಾನೇ ಆಗಿದ್ದೇನೆ ಮಗನೇ. ಬೆದರಿ ಸಾಕದಾದೆ ಮಗನೇ ಮಗನೇ ಇಂದು ಪುತ್ರರ ಶೋಕ ಕಾಪುರಜೋದಿ ರಕ್ಕಿದು ನೀ ಕಿರಿಯರನು ದಯದಲ್ಲಿ ಕಂದ ಭಾಗ್ಯವೀನನಾಗಿಯೇ ಮಗನೇ ಯಾಕಪ್ಪ ನಿನ್ನನ್ನು ನೀನು ನತದೃಷ್ಟ ಎನ್ನುವ ಹಾಗೆ ಹೇಳ್ತಾ ಇರುವೆ? ಎಲ್ಲಿದೆಯಮ್ಮ ಯೋಗ? ನಿನ್ನ ಈ ದುರಾದೃಷ್ಟಕ್ಕೆ ಕಾರಣ ಯಾರು ಅಂತ ಕೇಳಿದ್ರೆ ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿರುವಂತಹ ನಾನು ಮಗನೇ, ನಾನು. ಹಾಗನ್ನಬೇಡ ಅಮ್ಮ. ಕಂದ ಅಮ್ಮ, ಹಿಂದೊಮ್ಮೆ ನನ್ನ ಸಾಕು ತಂದೆಯಾದಂತಹ ಕುಂತಿ ಭೋಜನ ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ದೂರ್ವಾಸರ ಆಗಮನ ನಮ್ಮ ಅಂತಃಪುರಕ್ಕಾಯಿತು. ನನ್ನ ಆತಿಥ್ಯದಿಂದ ಸಂತುಷ್ಟಗೊಂಡಂತಹ ದೂರ್ವಾಸ ಮುನಿಗಳು 5 ಮಂತ್ರವನ್ನು ನನಗೆ ಉಪದೇಶಿಸಿದರು. ಹುಡುಗಾಟಿಕೆ, ಮಕ್ಕಳಾಟಿಕೆ ಏನು ಎನ್ನುವ ಹಾಗೆ ತಿಳಿದಿಲ್ಲ. ಗಂಗಾ ತೀರದ ಬಯಲಿಗೆ ಬಂದೆ ನಾನು. ಆ ಸಂದರ್ಭದಲ್ಲಿ ಭಗವಾನ್ ಭಾಸ್ಕರನನ್ನು ಕಂಡು ಒಂದು ಮಂತ್ರವನ್ನು ಉಚ್ಚರಿಸಿದೆ. ಭಗವಾನ್ ಭಾಸ್ಕರ ಪ್ರತ್ಯಕ್ಷನಾದ. ನಾಚಿ ನೀರಾದೆ. ಆ ಕ್ಷಣದಲ್ಲಿ ನನ್ನ ಕೈಯೊಂದೊಂದು ಮಗು. ಲೋಕದ ಸ್ಥಿತಿಗತಿ ಏನು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ಆದರೂ ಆ ಮಗುವನ್ನು ಇಷ್ಟು ಸಣ್ಣ ಹುಡುಗಿ ಹೋಗಿ ಏನು ಮಾಡುವುದು? ಲೋಕದ ಅಪವಾದಕ್ಕೆ ಅಂಜಿ ಆ ಪುಟ್ಟ ಕಂದಮ್ಮನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟೆ. ಜೀವನಕ್ಕೆ ಜೀವನವೇ ಆಧಾರ. ಗಂಗೆ ಅಂತ ಹೇಳಿದ್ರೆ ನೀರು, ನೀರು ಅಂತ ಹೇಳಿದ್ರೆ ಜೀವನ. ಅಮ್ಮ, ಈ ಮಗುವನ್ನು ಉಳಿಸಮ್ಮ ಎನ್ನುವ ಹಾಗೆ ಪ್ರಾರ್ಥಿಸಿ ಮೈ ತುಂಬ ಒಡವೆಗಳನ್ನೆಲ್ಲ ಹಾಕಿ ಪೆಟ್ಟಿಗೆಯಲ್ಲಿ ತೇಲಿಬಿಟ್ಟೆ. ಆ ಬಳಿಕ ಗೊತ್ತಾಯಿತು ನೀನು ವಸುಶೇಣ ಎನ್ನುವಂತಹ ಹೆಸರಿನಿಂದ ಎಲ್ಲಿಯೋ ಬೆಳೆಯುತ್ತಿದ್ದೆ ಎನ್ನುವ ಹಾಗೆ. ಆ ಬಳಿಕ ಅರ್ಥ ಆಯಿತು ನೀನೇ ಕರ್ಣ ಎನ್ನುವ ಹಾಗೆ. ಒಂದೊಮ್ಮೆಗೆ ದ್ರೋಣಾಚಾರ್ಯ ರಚಿಸಿದಂತಹ ಪರೀಕ್ಷಾ ರಂಗದಲ್ಲಿ ನಾನೇ ಬಲವಂತ ಎನ್ನುವ ಹಾಗೆ ಬೀಗುತ್ತಿದ್ದಂತಹ ನನ್ನ ಮಗನಾದಂತಹ ಪಾರ್ಥ ನನ್ನನ್ನು ಗೆಲ್ಲುವವರು ಯಾರೂ ಇಲ್ಲ ಎನ್ನುವ ಹಾಗೆ ಜಂಬದಿಂದ ಬೆರೆಯುತ್ತಿದ್ದಂತಹ ಪಾರ್ಥನೆದುರಲ್ಲಿ ಬಂದು ನಿಂತವ ನೀನು. ನನಗರ್ಥವಾಯಿತು ನೀನು ಎನ್ನುವ ಹಾಗೆ. ತಟ್ಟನೆ ಮೂರ್ಛಿತಳಾದೆ. ಆಗ ಯಾರೋ ಗುಣಗುಟ್ಟಿದರಂತೆ, ಕಣ್ಣರಿಯದೊಡಂ ಕರುಳರಿಯದೆ ಎನ್ನುವ ಹಾಗೆ. ಮತ್ತೆ ಗುಣಗುಟ್ಟಿದ್ದು ಯಾರು ಎನ್ನುವ ಹಾಗೆ ನನಗರ್ಥವಾಯಿತು. ಜ್ಞಾನಿಗಳಾದಂತಹ ಭೀಷ್ಮಾಚಾರ್ಯರು ತಾಯಿಯ ಕರುಳಿಗೆ ಅರ್ಥವಾಗದೆ ಇದ್ದೀತೆ. ಆದರೆ ಯಾವ ಸಮಯದಲ್ಲಿಯೂ ಕೂಡ ನಾನು ನಿನ್ನ ತಾಯಿ ಎನ್ನುವ ಹಾಗೆ ಹೇಳುವಂತಹ ಪರಿಸ್ಥಿತಿ ನನಗೆ ಒದಗಿ ಬರಲಿಲ್ಲ ಮಗನೇ, ಒದಗಿ ಬರಲಿಲ್ಲ. ಕಂದ, ಈಗಲಾದರೂ ನಿನ್ನಲ್ಲಿ ಮಾತನಾಡುವಂತಹ ಒಂದು ಅವಕಾಶ. ನಿನ್ನ ತಾಯಿ ಮಗನೇ, ನೀನು ಎಲ್ಲರಿಗೂ ಅಣ್ಣ. ಪಾಂಡವರಿಗೆ ನೀನು ಅಣ್ಣ. ಆ ಬಳಿಕ ಹುಟ್ಟಿದ್ದು ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರು. ಈಗ ನಿನ್ನ ತಾಯಿ ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ಮಗನೇ, ಇನ್ನಾದರೂ ಕೌರವರ ಪಾಳಯವನ್ನು ಬಿಟ್ಟು ಪಾಂಡವರೊಂದಿಗೆ ಸೇರಿ ನಿನ್ನ ತಮ್ಮಂದಿರನ್ನು ನೀನು ಉಳಿಸಿಕೊಡಬೇಕು ಎನ್ನುವ ಹಾಗೆ ಬೇಡಿಕೆ ಮಗನೇ ಈ ತಾಯಿಯದ್ದು. ಅಮ್ಮ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವುಂಟೇ ತಾಯಿ. ಪಾಂಡವ ಜನನಿ ನೀನು. ಲೋಕಾಪವಾದಕ್ಕೆ ಅಂಜಿ ನನ್ನನ್ನು ನದಿಯಲ್ಲಿ ತೇಲಬಿಟ್ಟಿ. ಮತ್ತೆ ಬದುಕಿಕೊಟ್ಟವರು ಪೋಷಕರಮ್ಮ. ತಂದೆ ತಾಯಿ ಇಲ್ಲದ ಜಾಗದಲ್ಲಿ ಪೋಷಕರೇ ತಂದೆ ತಾಯಿಗಳು. ಮೊದಲು ಸಲಹಿದವರನ್ನು ಮೊದಲು ಹುಟ್ಟಿಸಿದಾಕೆ ಬಂದ ನಂತರ ಬಿಡಲುಬಹುದೇ ತಾಯಿ? ಹಾಗಾದ ಕಾರಣ ಕೇಳ್ತಾ ಇದ್ದೇನೆ. ತಾಯಿಗೆ ಮಗನಾಗಿ ಇಷ್ಟರವರೆಗೆ ಏನು ನಾ ಮಾಡಲಿಲ್ವಮ್ಮ?
ಆದರೆ ದಾತಾರರಿಗೆ ಮಗನಾಗಿ ಮಾಡಬೇಕಾದ್ದನ್ನು ಮಾಡಿದ್ದೇನೆ. ಈ ಒಡಲು ಪೊರೆದವರಿಗೆ ಸೀಮಿತ ತಾಯಿ. ಇದಕ್ಕೆ ಕಡಲ ಶಯನ ನಾಣೆ ಉಂಟಮ್ಮ. ಹಾಗಾದ ಕಾರಣ ಕೇಳ್ತೇನೆ, ಕೊನೆಗೆ ತಾಯಿಗೆ ಮಗನಾಗಿ ಕೇಳ್ತೇನೆ. ಕೊನೆಗಾದರೂ ಮಗನನ್ನು ಕಾಣುವುದಕ್ಕೆ ಬಂದೆ ಅಲ್ವಮ್ಮ. ಮಾತೆಗೆ ಮಗನಾಗಿ ಏನಾದರೂ ನಡೆಸಿಕೊಡಬೇಕು ಅಂತಿದ್ರೆ ಈ ಕಾಲದಲ್ಲಿ ಏಕೆ ಬಂದೆ? ಏನಾಗಬೇಕು ಕೇಳಮ್ಮ, ನಡೆಸಿಕೊಡ್ತೇನೆ. ಮಾತನ್ನು ನಡೆಸಿಕೊಡುವೆಯಾ ನೀನು? ಖಂಡಿತ ತಾಯಿ, ನಡೆಸಿಕೊಡುವೆಯಾ? ಖಂಡಿತ. ಹಾಗಾದರೆ ನೀನು ಕೌರವರ ಪಕ್ಷವನ್ನು ಬಿಟ್ಟು ಈ ಕಡೆ ಬರುವುದಕ್ಕೆ ಸಾಧ್ಯವಿಲ್ಲ. ಇಲ್ಲವೇ ಇಲ್ಲ. ಒಂದು ವೇಳೆ ನೀನು ಬಂದೆ ಎಂದಾದ್ರೆ ಖಂಡಿತವಾಗಿ ಯುದ್ಧ ಸಂಗ್ರಾಮವೇ ನಿಂತು ಹೋಗುತ್ತದೆ. ನಿನಗೆ ಉಂಡ ಅನ್ನ ಹೆಚ್ಚು. ಈಗ ನಿಜ. ಪೊರೆದ ದಾತಾರಂಗೆನ್ನಯ ಒಡಲು ಮಗನೇ. ಹಾಗಾದ್ರೆ ನಾಳೆಯ ದಿವಸ ಕರ್ಣಾರ್ಜುನರಿಗೆ ಕಾಳಗ ನಡೆಯುತ್ತದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ಮಗನೇ. ಎಲ್ಲರೂ ಕಾತರದಿಂದಲೇ ನೋಡ್ತಾ ಇದ್ದಾರೆ ಕರ್ಣಾರ್ಜುನರ ಕಾಳ ಹೇಗೆ ನಡೆಯುತ್ತದೆ ಎನ್ನುವ ಹಾಗೆ. ನಿನ್ನ ತಮ್ಮನೊಂದಿಗೆ ನಡೆಯುತ್ತಿರುವಂತಹ ಕಾಳಗವಲ್ಲವೇ? ತಾಯಿಯ ಒಂದೇ ಒಂದು ಆಸೆಯನ್ನು ಈಡೇರಿಸುವೆಯಾ ಮಗನೇ? ಏನಮ್ಮ? ನಾಳೆ ನಡೆಯುವಂತಹ ಮಹಾ ಸಂಗ್ರಾಮದಲ್ಲಿ ಯಾವ ಕಾರಣಕ್ಕೂ ತೊಟ್ಟ ಬಾಣವನ್ನು ಮತ್ತೆ ತೊಡದಿರು ಮಗನೇ, ತೊಡದಿರು. ತೊಡದಿರು ಅಮ್ಮ. ನಾ ರಾಮನಲ್ಲ ತಾಯಿ. ಬಿಟ್ಟ ಬಾಣಗಳು ಮರಳಿ ಬರುತ್ತಾ ಇದ್ದದ್ದು ರಾಮ ಬಿಟ್ಟ ಬಾಣ ಮಾತ್ರ. ಇದು ತ್ರೇತೆಯಲ್ಲವಮ್ಮ, ಇದು ದ್ವಾಪರ. ಒಂದು ವೇಳೆ ಒಮ್ಮೆ ಬಿಟ್ಟ ಸರಳು ಮತ್ತೆ ಬಂದು ಎನ್ನ ತೊಡು ಅಂತ ಹೇಳಿದ್ರೆ ಮಾತೆಯ ಮಾತಿಗಾಗಿ ಯಾವ ಕಾರಣಕ್ಕೂ ತೊಟ್ಟಂಬ ತೊಡಲಾರೆ. ಇದು ಮಾತೆಯ ಪಾದದಾಣೆ, ಸತ್ಯ. ನೋಡಿದಳು ಬಾಲಕನ ಗುಣಗಳ ಮಗನೇ. ನೋಡಿದಳು ಬಾಲಕನ ಗುಣಗಳ ಬಾಡಿದಳು ಕುಂತಿ ಬೇಡಿದಳು ಕಾಡಿದಳು